ಹೋರಾಟದ ನೆನಪು ಮಾಡಿಸುವಿಕೆಯೋ ಅಥವಾ ಬಂಡಾಯದ ಬಾವುಟ ಹಾರಿಸುವ ಮುನ್ನೆಚ್ಚರಿಕೆ. ನೀವು ಕಾಂಗ್ರೆಸ್ನ ಪರ ಕೆಲಸ ಮಾಡಿದ್ದೀರಿ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಇದೆ. ಈ ಸಂಘಟನೆಯ ರಾಜ್ಯ ಅಧ್ಯಕ್ಷನಾಗಿ ಸಮಾಜಕ್ಕೆ ಸವಾಲು ಬಂದಾಗ ಎದುರಿಸಬೇಕಾದ ಉತ್ತರ ಕೊಡಬೇಕು ಬೇಡ? ಅಳಿಯ ಅಲ್ಲ ಮಗಳ ಗಂಡ ರೂಲ್ಸ್ ಅಲ್ವ? ಏನೇ ಆಗಿರಬಹುದು, ಟಿಕೆಟ್ ಸಿಗಬೇಕು ಅಂತ ಸಮಾಜದ ಒತ್ತಾಯ. ನನ್ನ ಜೀವನ ನಾನು ಕೊಟ್ಟಿರುವಂತದ್ದು 37 ವರ್ಷ ಹಿಂದುತ್ವದ ಹೋರಾಟಕ್ಕೆ. ಈಗ ಬಿಲ್ಲವ ಸಮಾಜಕ್ಕೆ ಅತಿ ಹೆಚ್ಚಿನ ಮಾನ್ಯತೆ ಕೊಡ್ತಾ ಇರುವಂತಹ ಪಕ್ಷ ಯಾವುದು? ಒಂದು ಕಾಲದಲ್ಲಿ 15ರಿಂದ 20 ಶಾಸಕರು ಇರ್ತಾ ಇದ್ರು, 4-5 ಸಂಸದರು ಇರ್ತಾ ಇದ್ರು. ಎಷ್ಟು ಇಟ್ಕೊಡ್ತಾರೆ ಎರಡು ಪಕ್ಷದವರು? ಇಡೀ ಜಿಲ್ಲೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಸಾಮಾಜಿಕ ಹೋರಾಟಗಾರನಿಗೆ ಮೊತ್ತ ಮೊದಲ ಗನ್ಮ್ಯಾನ್ ಬಂದಿರೋದು ನಂಗೆ. ದೈವ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರುವಾಗಲೇ ಗನ್ಮ್ಯಾನ್ ತೆಗೆಯುವಂತ ಆದೇಶ ಹೊರಡ್ತದೆ. ನನಗೇನಾದ್ರೂ ಆದ್ರೆ ರಾಜ್ಯಾಧ್ಯಕ್ಷರೇ ಹೊಣೆ. ಇವತ್ತಿಗೂ ಅದನ್ನೇ ಹೇಳ್ತೇನೆ ನಾನು. SDPI ಬೆಳೆದಿದ್ದೇ ಬಿಜೆಪಿಯಿಂದ ಅಂತ ಹೇಳಿದ್ರಿ. ಸತ್ಯಜಿತ್ ಒಂದು ಸರಿ ಒಂದು ಮಾತನ್ನು ಹೇಳಿದ್ರೆ ಆ ಮಾತಿನಿಂದ ಯಾವತ್ತೂ ವಾಪಸ್ ಹೋಗುವುದಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಹೀನಾಯವಾಗಿ ಸೋಲ್ತು. ಪ್ರಳಯ ಆದ ಮೇಲೆ ಮತ್ತೊಂದ್ಸರಿ ಹೊಸ ನಿರ್ಮಾಣ ಆಗ್ತದೆ. ಸತ್ಯಜಿತ್ ಅವರ ಕೈಯಲ್ಲಿ ಈಗ ಎಷ್ಟು ಓಟಿದೆ? ನಂಗೆ 2 ಅವಧಿ ಸಾಕು, 3ನೇ ಅವಧಿಗೆ ಇನ್ನೊಬ್ಬರನ್ನು ತಯಾರು ಮಾಡಿ. ಹಿಂದೂ ಮುಖಂಡರು ಅಂತ ಅನ್ನುವರು ಕಿಂಗ್ ಮೇಕರ್ ಆಗಲು ಬಯಸ್ತಾರೆ, ಕಿಂಗ್ ಆಗಲು ಬಯಸುವುದಿಲ್ಲ. ಎಲ್ಲವನ್ನು ನಿಭಾಯಿಸಬೇಕಿದ್ರೆ ಬಹಳಷ್ಟು ಹಣಕಾಸಿನ ಖರ್ಚು ಬರ್ತದೆ. ಇದೆಲ್ಲವನ್ನು ನಿಭಾಯಿಸಲಿಕ್ಕೆ ಸುಲಭ ಆಗ್ತದೆ. ಬಿಜೆಪಿಯಿಂದ ಸೀಟ್ ಸಿಕ್ತು, ಗೆಲ್ದ್ರಿ, ಏನು ಭರವಸೆ ಕೊಡ್ತೀರಿ? ಸ್ಪಷ್ಟ ಚಿತ್ರ ನನ್ನ ಕಣ್ಣಲ್ಲಿದೆ. ಜನ ಆಗ್ರಹಕ್ಕೆ ಬೆಲೆ ಸಿಗಬೇಕು ಅನ್ನುವಂಥ ಕೂಗು ಸಿಗ್ತದೆ ಅನ್ನುವಂಥದ್ದು ವಿಶ್ವಾಸ. ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ. ಟಿಕೆಟ್ ಬೇಕು ಅನ್ನುವಂತಹ ಕೂಗು ಇನ್ನೇನು ಕೇಳಿಸುವುದಕ್ಕೆ ಆರಂಭ ಆಗತ್ತೆ. ಆದರೆ ಕಾಂಗ್ರೆಸ್ ಬಿಜೆಪಿಯ ಕಿತ್ತಾಟ ಅಲ್ಲ, ಬದಲಾಗಿ ಬಿಜೆಪಿಯವರ ನಡುವೆಯೇ ಟಿಕೆಟ್ಗಾಗಿ ಕೂಗು ಕೇಳಲಿಕ್ಕೆ ಆರಂಭಿಸಿದೆ. ಕಾಂಗ್ರೆಸ್ನಲ್ಲಿಯೂ ಕೂಡ ಅಂತಹ ಕೂಗು ಕೇಳಬಹುದು. ಈಗ ಮೊದಲ ಹೆಜ್ಜೆಯಾಗಿ ಸತ್ಯಜಿತ್ ಸುರತ್ಕಲ್, ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು ಆಗಿದ್ದವರು, ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾದ ಕಾರ್ಯದರ್ಶಿ ಆಗಿದ್ದವರು, ಬ್ರಹ್ಮಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ಅಧ್ಯಕ್ಷರಾಗಿದ್ದವರು ಸತ್ಯಜಿತ್ ಸುರತ್ಕಲ್ ಅವರು ಈ ಬಾರಿ ಸತ್ಯಜಿತ್ ಸುರತ್ಕಲ್ ಅವರಿಗೆ ಲೋಕಸಭಾ ಟಿಕೆಟನ್ನು ಬಿಜೆಪಿ ಕೊಡಬೇಕು ಅನ್ನುವಂತಹ ಕೂಗು ಆರಂಭವಾಗಿದೆ. ಅದಕ್ಕೋಸ್ಕರವಾಗಿ ಫೆಬ್ರವರಿ 25ರಂದು ಬಂಟ್ವಾಳದ ಬಂಟರ ಭವನದಲ್ಲಿ ಬಹಳ ದೊಡ್ಡ ಜಿಲ್ಲಾ ಮಟ್ಟದ ಸಭೆಯನ್ನು ನಡೆಸಲಿಕ್ಕಿದ್ದಾರೆ. ಅದರ ಪೂರ್ವಭಾವಿಯಾಗಿ ಅಲ್ಲಲ್ಲಿ ಸಭೆ ನಡೀತಾ ಇದೆ. ಪುತ್ತೂರಿನಲ್ಲಿಯೂ ಕೂಡ ಸಭೆ ನಡೆದಿದೆ. ಈ ಸಭೆ ನಡೆದ ನಂತರ ನೇರವಾಗಿ ಸತ್ಯಜಿತ್ ಸುರತ್ಕಲ್ ಅವರು ಇವತ್ತು ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿದ್ದಾರೆ. ಬಹಳ ಮುಖ್ಯವಾಗಿ ಸತ್ಯಜಿತ್ ಸುರತ್ಕಲ್ ಅವರ ಬದುಕು, ಅವರ ಇಂದಿನ ಹೋರಾಟ ಎಲ್ಲವನ್ನೂ ಕೂಡ ಸುದ್ದಿ ಈ ಹಿಂದೆ ಮಾತನಾಡುವಾಗ ತಿಳಿಸಿತ್ತು. ಸುಮಾರು 5 ಭಾಗಗಳಲ್ಲಿ ಸತ್ಯಜಿತ್ ಸುರತ್ಕಲ್ ಅವರ ಸಂದರ್ಶನ ನಡೆಸಿತ್ತು. ಆ ಎಲ್ಲ ಸಂದರ್ಶನಗಳ ಲಿಂಕನ್ನು ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೇವೆ, ಅದನ್ನು ಕೂಡ ತಾವು ನೋಡ್ಬೋದು. ಇದೀಗ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸತ್ಯಜಿತ್ ಅವರೇ. ಇವತ್ತಿನ ಸಭೆಯಲ್ಲಿ ಏನಾಯಿತು? ಇಲ್ಲಿನ ಪ್ರಮುಖರು ಈ ಸಭೆಯಲ್ಲಿ ಇವತ್ತು ಸೇರಿದ್ರು. ಯಾಕೋಸ್ಕರ ಈ ಪ್ರಶ್ನೆ ಬಂತು, ಯಾಕೋಸ್ಕರ ಇವತ್ತು ಕಾರ್ಯಕರ್ತರಂಗೆ ಒತ್ತಾಯ ಮಾಡ್ತಾ ಇದ್ದಾರೆ ಅನ್ನೋ ವಿಚಾರವನ್ನು ಒಂದಷ್ಟು ನನ್ನ ಜೊತೆ ಹೋರಾಟ ನಡೆಸಿದಂಥ ವ್ಯಕ್ತಿ ಗಿರೀಶ್ ಅವರು ಹೇಳಿದರು. ಇನ್ನೊಬ್ಬರು ನನ್ನ ಬಗ್ಗೆ ತಿಳಿದಿದ್ದಂತಹ ವ್ಯಕ್ತಿ ಸುದರ್ಶನ್ ರವರು ಹೇಳಿದರು. ನಾನು ಒಂದಷ್ಟು ಅವತ್ತಿನ ಹೋರಾಟ ಇವತ್ತಿನ ಹೋರಾಟದ ವ್ಯತ್ಯಾಸಗಳನ್ನು ಯಾಕಂತ ಹೇಳಿದರೆ ಜನರಿಗೆ ಇವತ್ತು ಹೋರಾಟ ಅನ್ನುವಂಥ ಮರೆತು ಹೋಗಿದೆ. ಹೋರಾಟ ಅನ್ನುವಂಥದ್ದು ಇವತ್ತಿನ ಏನು ವಾಟ್ಸಪ್ ಸೋಷಿಯಲ್ ಮೀಡಿಯಾದ ಹೋರಾಟ ಅಥವಾ ಒಂದು ಪ್ರತಿಭಟನೆ, ಮೆರವಣಿಗೆ, ಸಭೆ ಇಷ್ಟಕ್ಕೆ ಸೀಮಿತ ಆಗಿದೆ. ನೈಜ ಹೋರಾಟ ಹಿಂದಿನ ದಿವಸದಲ್ಲಿ ಅದದ್ದು ರಸ್ತೆಯಲ್ಲಿ ಆದಂಥ ಹೋರಾಟ ಅದನ್ನೊಂದ್ಸರಿ ನೆನಪು ಮಾಡಿಕೊಡುವಂಥ ಪ್ರಯತ್ನವನ್ನು ಮಾಡಿದೆ. ಇದು ಹೋರಾಟದ ನೆನಪು ಮಾಡಿಸುವಿಕೆಯೋ ಅಥವಾ ಬಂಡಾಯದ ಬಾವುಟ ಹಾರಿಸುವ ಒಂದು ಮುನ್ನೆಚ್ಚರಿಕೆಯೋ? ಖಂಡಿತ ಬಂಡಾಯದ ಬಾವುಟದ ಯಾವುದೇ ವಿಚಾರ ಇವತ್ತಿನ ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಸ್ತಾಪ ಆಗಿಲ್ಲ, ಮಾಡಿಯೂ ಇಲ್ಲ. ನಮ್ದು ಇರುವಂಥದ್ದು ಒಂದೇ ಕಾರ್ಯಕರ್ತರು ಎಲ್ಲರೂ ಹೇಳಿರುವಂಥದ್ದು, ಟಿಕೆಟ್ ಘೋಷಣೆ ಆಗುವ ತನಕ ಪಕ್ಷದ ಒಳಗಡೆ ನಮಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನು ಬಹಳ ಬಲವಾಗಿ ನಾವೆಲ್ಲರೂ ಸೇರಿಕೊಂಡು ಪ್ರತಿಪಾದಿಸುವ, ಪಕ್ಷದಲ್ಲೇ ಕೇಳುವ. ನಾವು ಮಾಡಿರುವ ಕೆಲಸಕ್ಕೆ, ನಮ್ಮ ಹೋರಾಟದ ಜೀವನಕ್ಕೆ ಖಂಡಿತ ಟಿಕೆಟ್ ಸಿಗ್ತದೆ ಅನ್ನುವಂಥ ವಿಶ್ವಾಸ ಎಲ್ಲ ಕಾರ್ಯಕರ್ತರದ್ದಿದೆ. ಹಾಗಾಗಿ ಬಂಡಾಯದಲ್ಲಿ ಪ್ರಶ್ನೆ ಹೇಳೋದಿಲ್ಲ. ಪಕ್ಷದಲ್ಲೇ ಟಿಕೆಟ್ ಸಿಕ್ಕಿದ್ರೆ ಬಂಡಾಯದ ಪ್ರಶ್ನೆ ಎಲ್ಲಿ ಬಂತು? ಕಳೆದ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ನೀವು ಕಾಂಗ್ರೆಸ್ನ ಪರ ಕೆಲಸ ಮಾಡಿದ್ದೀರಿ ಅನ್ನುವಂಥ ಆರೋಪ ನಿಮ್ಮ ಮೇಲೆ ಇದೆ. ಖಂಡಿತ ಇಲ್ಲ, ಖಂಡಿತ ನಾನು ಕಾಂಗ್ರೆಸ್ನ ಪರವಾಗಿ ಕೆಲಸ ಮಾಡಿಯೇ ಇಲ್ಲ. ನಾನು ಬೇಕಾದ್ರೆ ಘಂಟಾಘೋಷವಾಗಿ ಹೇಳ್ತೇನೆ. ನಾನು ಬೆಳ್ತಂಗಡಿಯಲ್ಲಿ ಬಂದು ಠಿಕಾಣಿ ಹೂಡಿದ್ರಿ,
ಜಾತಿಯವರನ್ನ ಒಗ್ಗೂಡಿಸಿದ್ರಿ. ಖಂಡಿತ ಬೆಳ್ತಂಗಡಿ ನಾನು ಕೆಲಸ ಮಾಡಿದ್ದೆ, ಇಲ್ಲ ಅಂತಲೂ ಹೇಳೋದಿಲ್ಲ. ನಾನೇ ಪತ್ರಿಕಾಗೋಷ್ಠಿ ನಡೆಸಿ ನನ್ನ ಮೇಲೆ ಅಪವಾದ ಬಂದಾಗ ವಿಸ್ತಾರವಾಗಿ ಅದರ ಬಗ್ಗೆ ಹೇಳಿದ್ದೆ. ನಾನು ಬೆಳ್ತಂಗಡಿಯಲ್ಲಿ ನಾನು ಹೋದಲ್ಲಿ ಎಲ್ಲಿಯಾದ್ರೂ ನನ್ನ ಜೊತೆ ಒಬ್ಬರು ಕಾಂಗ್ರೆಸ್ನ ಜವಾಬ್ದಾರಿದ್ದ ಕಾರ್ಯಕರ್ತರಿದ್ರೆ ಹೇಳಿ. ನೀವು ಒಂದೇ ಒಂದು ಕಾರ್ಯಕರ್ತರದ್ದು, ಒಂದೇ ಒಂದು ರಕ್ಷೇಶ್ವರಂ ಬಗ್ಗೆ ಇರುವಂತಹ ಕರಪತ್ರ, ಕಾಂಗ್ರೆಸ್ನ ಬಾವುಟವೋ ಕಾಂಗ್ರೆಸ್ನ ಬೇರೆ ಯಾವುದೋ ಕರಪತ್ರವೋ ಯಾವುದಾದ್ರೂ ಇದ್ರೆ ಹೇಳಿ. ನಾನು ಕಾಂಗ್ರೆಸ್ನ ಪರ ಮಾಡಿರೋದಲ್ಲ. ಜಾತಿ ಪರ ಮಾಡೋದಿದ್ರು ಕೂಡ ಕಾಂಗ್ರೆಸ್ನಿಂದ 3 ಕಡೆ ಬಿಲ್ಲವ ಸಮಾಜದ ವ್ಯಕ್ತಿಗಳು ನಿಂತಿದ್ರು. ಕಾಪಲ್ಲಿ ವಿನಯ್ ಕುಮಾರ್ ಸೊರಕೆ ಅವರು ನಿಂತಿದ್ರು, ಇಲ್ಲಿ ಬೈಂದೂರಲ್ಲಿ ಗೋಪಾಲ್ ಪೂಜಾರಿ ಅವರು ನಿಂತಿದ್ರು. ಅಲ್ಲಿ ಹೋಗಿದ್ದೀನಿ ನಾನು? ಅಲ್ಲಿಗೂ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಕೇವಲ ಇದರಲ್ಲಿ ಬೆಳ್ತಂಗಡಿ ಯಾಕೆ ಹೋದೆ ಅಂತ ಕೇಳಿದರೆ, ಯಾವ ವ್ಯಕ್ತಿ ಮುಸಲ್ಮಾನರು ಆದರೂ ಆಗಬಹುದು, ಬಿಲ್ಲವರಲ್ಲ ಅಂತ ಹೇಳಿಕೊಂಡು ಹೇಳಿಕೆಯನ್ನು ಕೊಟ್ಟಿದ್ರು. ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಆರಾಧನೆ ಮಾಡುವಂತಹ ಕೋಟಿ ಚೆನ್ನೈಯರ ಅವಳಿವೀರರ ಬಗ್ಗೆ ಅವರು ಪುಂಡರು ಪೋಖ್ರಿಗಳು, ಅವರನ್ನು ಕೊಲ್ಲದೆ ಬೇರೆ ವಿಧಿ ಇಲ್ಲ, ಅದಕ್ಕೋಸ್ಕರ ಅವ್ರನ್ನೆಲ್ಲರೂ ಬಳ್ಳಾರು ಸೇರಿಕೊಂಡು ಹತ್ಯೆ ಮಾಡಿದ್ರು, ಇನ್ನೇನು ಮಾಡಬೇಕಿತ್ತು ಅವರಿಗೆ ಅಂತ ಹೇಳಿದಂತಹ ವ್ಯಕ್ತಿಯನ್ನು ಅವನು ತಲೆ ತಪ್ಪಿಸಿ ಕೂತ್ಕೊಂಡು ಆಮೇಲೆ ಎಲ್ಲಿಯೋ ಸಮಾಜದ ಒಂದು ಒತ್ತಡಕ್ಕೆ ಹೆದರಿ ಕ್ಷಮೆ ಕೇಳಿದ 4 ದಿವಸದಲ್ಲಿ ತನ್ನ ವಾಹನದಲ್ಲಿ ಕೂತ್ಕೊಳಿಸ್ಕೊಂಡು ಕರ್ಕೊಂಡು ಬರ್ತಾನೆ. ಬೇರೆ ಯಾರು ಕರ್ಕೊಂಡು ಹೋಗಿದೆ? ಇದು ಪುಂಜ. ಬಿಲ್ಲವ ಸಮಾಜವನ್ನು ಒಡೆದು ರಾಷ್ಟ್ರೀಯವಾದಿ ಬಿಲ್ಲವರನ್ನ ಹೆಸರು ಸಂಘಟನೆ ಕಟ್ತಾರೆ ಅಂದರೆ ಅವರ ಜೊತೆ ಇದ್ದವರು ಮಾತ್ರ ರಾಷ್ಟ್ರೀಯವಾದಿಗಳು, ಉಳಿದವರು ಎಲ್ಲರೂ ರಾಷ್ಟ್ರದ್ರೋಹಿಗಳ. ಇಂತಹ ಸಂಘಟನೆಯನ್ನು ಕಟ್ಟಿಕೊಂಡು ಹೋಗ್ತಾನೆ. ಯಾರು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಪಾಠವನ್ನು ತೆಗಿತಾರೆ, ಇಡೀ ಸಮಾಜದ ವಿರುದ್ಧ ಹೋರಾಟ ಮಾಡಿತ್ತು, ಆ ವ್ಯಕ್ತಿಯನ್ನು ಕರ್ಕೊಂಡು ಬಂದು ಅಲ್ಲಿನ ವೇಣೂರಿನ ದೇವಸ್ಥಾನದ ಬ್ರಹ್ಮಕಲಶಕ್ಕೆ ಅಲ್ಲಿನ ಅಜ್ಜನರು ಹೇಳ್ತಾರೆ, ಗೌರವಾಧ್ಯಕ್ಷರು ಹೇಳ್ತಾರೆ, ದೇವಸ್ಥಾನದ ಮುಕ್ತ ಅವರು ಹೇಳ್ತಾರೆ, ಸಮಾಜದ ವಿರೋಧ ಇದೆ, ಯಾವುದೇ ಕಾರಣಕ್ಕೂ ಕರ್ಕೊಂಡು ಬರಬಾರ್ದು. ಸಭೆಯಲ್ಲಿ ಭಾಷಣಕ್ಕೆ ಅಂತೇಳಿ ಇಟ್ಟಿದ್ರೆ ಅವ್ರು ಅವಕಾಶ ಕೊಟ್ಟಿಲ್ಲ. ಭಕ್ತನಾಗಿ ಬರುವುದಿದ್ರೆ ಭಕ್ತನಾಗಿ ಬರಲಿ, ಬಂದಾಗ ಯಾವುದೇ ಗೌಜು ಗದ್ದಲ ಮಾಡಬಾರ್ದು ಅಂತ ಹೇಳಿದರು. ಆದರೆ ತನ್ನ ಪಡೆಯನ್ನು ಕಟ್ಟಿಕೊಂಡು ರೋಹಿತ್ ಚಕ್ರತೀರ್ಥ ಬರಬೇಕಿದ್ರೆ ಪಟಾಕಿ ಸಿಡಿಸಿ ಬ್ಯಾಂಡುವಾಲಗ ಊದಿಸಿ ಅವನು ಕರ್ಕೊಂಡು ಹೋಗಿ ಸನ್ಮಾನ ಮಾಡಿ, ಬಿಲ್ಲವರು ಎಲ್ಲಿದ್ದಾರೆ, ಏನು ಮಾಡಿದ್ರು, ನಾವು ರೋಹಿತ್ ಚಕ್ರತೀರ್ಥನ ಕರ್ಕೊಂಡು ಬಂದು ಏನು ಮಾಡಿದ್ರು ಅಂತ ಹೇಳಿಕೊಂಡು ಸಮಾಜಕ್ಕೆ ಸವಾಲು ಹಾಕ್ತಾನೆ ವ್ಯಕ್ತಿ. ಬಿಲ್ಲವ ಸಮಾಜ ಕೈಯಲ್ಲಿದ್ದಂತಹ ಆ ಪಿರ್ಮುಡ ಕಂಬಳವನ್ನು ತನ್ನ ಕೈಗೆ ಎಳ್ಕೊಳ್ಳಿಕ್ಕೆ ಹೋಗ್ತಾನೆ, ಬೇರೆ ಬೇರೆ ರೀತಿಯಲ್ಲಿ ಸಮಸ್ಯೆಯನ್ನು ಮಾಡ್ತಾನೆ, ತಂದೊಡ್ತಾನೆ. ಈ ರೀತಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದ, ಸಮಾಜಕ್ಕೆ ಸವಾಲನ್ನು ಹಾಕಿದ್ದ. ಇವತ್ತು ನಾನು ಹಿಂದೆ 37 ವರ್ಷ ಸಂಘ ಪರಿವಾರದ ಬೇರೆ ಬೇರೆ ಸಂಘಟನೆ ಜವಾಬ್ದಾರಿ ಇದ್ದಿರಬಹುದು. ಇವತ್ತು ನಾನು ಶ್ರೀ ನಾರಾಯಣಗುರು ವಿಚಾರ ವೇದಿಕೆಯ ಈ ಸಮಾಜಕ್ಕೆ ಸಂಬಂಧಪಟ್ಟಂತೆ ಈ ಸಮಾಜವನ್ನು ಏನು ಬಿಲ್ಲವ ಈಡಿಗ ನಾಮದಾರಿ ಅಂತ ಸಮಾಜ 26 ಪಂಗಡಿದೆ, ಇದನ್ನು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಮೇಲೆತ್ತಬೇಕು ಅನ್ನೋ ಕಾರಣಕ್ಕೆ ಯಾವ ಸಂಘಟನೆ ಮಾಡಿದ್ದೀವಿ. ಈ ಸಂಘಟನೆಯ ರಾಜ್ಯ ಅಧ್ಯಕ್ಷನಾಗಿ ಸಮಾಜಕ್ಕೆ ಸವಾಲು ಬಂದಾಗ ಅದು ಎದುರಿಸಬೇಕಾದ ಉತ್ತರ ಕೊಡಬೇಕೋ ಬೇಡವೋ? ಹಾಗೆ ಸಮಾಜದ ಪ್ರಮುಖರ ಮನೆ ಹೋಗಿಬಿಟ್ಟು ಸಮಾಜಕ್ಕೆ ಎಷ್ಟು ಸಮಾಜವನ್ನು ಓಟು ಹಾಕಿ ಗೆಲ್ಲಿಸಿದ್ರು ಕೂಡ ಸಮಾಜಕ್ಕೆ ಈ ರೀತಿ ಅನ್ಯಾಯ ಮಾಡಿದವನ ಬಗ್ಗೆ ಸಮಾಜ ಯಾವ ರೀತಿ ನಿರ್ಣಯವನ್ನು ಕೈಗೊಳ್ಳಬೇಕು ನೀವೇ ಯೋಚನೆ ಮಾಡಿ ಅಂತ ಹೇಳಿಕೊಂಡು ಸಮಾಜ ಪ್ರಮುಖರ ಮನೆ ಹೋಗಿದ್ದೇನೆ. ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ, ನಾವು ಯಾವತ್ತೂ ಕದ್ದು ಮುಚ್ಚಿ ಮಾಡೋ ಕೆಲಸ ಮಾಡುವಂಥ ನಮಗೆ ಅಭ್ಯಾಸವೇ ಇಲ್ಲ, ಮಾಡಿದ್ದನ್ನು ಇಲ್ಲ ಅಂತ ಹೇಳುವಂಥದ್ದು ನಮಗೆ ಅದೂ ಇಲ್ಲ. ಎದೆಗಾರಿಕೆಯಲ್ಲಿ ನಾವು ಅದನ್ನು ಒಪ್ಪಿಕೊಳ್ತೇವೆ. ನಾವು ಇಷ್ಟು ವಿರೋಧ ನೀವು ಒಬ್ಬರ ಮೇಲೆ ವ್ಯಕ್ತಪಡಿಸುವಾಗ ಮತ್ತೊಂದು ಕಡೆ ನಿಂತಿರುವಂಥ ನಿಮ್ಮ ಸಮಾಜದ ಅಭ್ಯರ್ಥಿಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಅರ್ಥ ಅಲ್ವಾ? ಅಥವಾ ನೀವಲ್ಲಿ ಹೋಗಿ ಯಾರ ಪರವಾಗಿ ನೀವು ನಿಲ್ಲಿ ಅಂತ ಕೇಳಿದ್ದು? ಸಮಾಜ ಪರವಾಗಿ ಓಟು ಕೇಳಿ ಅಂತ ಹೇಳಿರುವಂಥದ್ದು. ಸಮಾಜಕ್ಕೆ ಅನ್ಯಾಯ ಆದಾಗ ಸಮಾಜದ ಪರವಾಗಿ ನಿಂತ್ಕೊಳ್ಳಿ. ಯಾರು ಸಮಾಜಕ್ಕೆ ಅನ್ಯಾಯ ಮಾಡ್ತಾನೆ ಅವನನ್ನು ಗೆಲ್ಲಿಸೋದು, ಅವನಿಗೆ ಓಟ್ ಹಾಕೋದು ಎಷ್ಟು ಸರಿ ಅಂತ ಯೋಚನೆ ಮಾಡಿ ಅಂತ ಹೇಳಿ. ಅಭ್ಯರ್ಥಿ ಯಾವುದೇ ಪಕ್ಷದಲ್ಲಿ ಇದ್ದಿರ್ಬೋದು, ಅದಿಲ್ಲ ಅಂತ ಹೇಳೋದಿಲ್ಲ. ಎಲ್ಲೂ ನಾವು ರಕ್ಷೇಶ್ವರಂ ಪರವಾಗಿ ರಕ್ಷೇಶ್ವರಂ ಓಟ್ ಕೊಟ್ಟಿದ್ದು ಹೇಳಿದ್ದಲ್ಲ, ಪುಂಜನ ವಿರುದ್ಧವಾಗಿ ಹೇಳಿದ್ದಲ್ಲ. ಸಮಾಜಕ್ಕೆ ಇವತ್ತು ಸವಾಲು ಹಾಕಿದ್ದಾರೆ. ಸಮಾಜದ ಓಟನ್ನು ಪಡ್ಕೊಂಡು ಸಮಾಜ ಋಣದಲ್ಲಿ ಇರಬೇಕಂತ ವ್ಯಕ್ತಿ 82,000 ನಮ್ಮ ಸಮಾಜದ ಓಟಿದೆ, ಅದನ್ನು ಪಡ್ಕೊಂಡು ಸಮಾಜ ಋಣದಲ್ಲಿರಬೇಕಾದ ವ್ಯಕ್ತಿ ಸಮಾಜಕ್ಕೆ ಅನ್ಯಾಯ ಮಾಡಿದಾಗ ಬುದ್ಧಿ ಕೆಲಸ ಇನ್ನೇನು ಮಾಡಬೇಕು? ಸತ್ಯಜಿತ್ ಅವರು, ಇದು ಅಳಿಯ ಅಲ್ಲ ಮಗಳ ಗಂಡ ರೂಲ್ಸ್ ಅಲ್ವಾ? ಒಂದು ರೀತಿ ಏನೇ ಆಗಿರ್ಬೋದು, ಯಾವ ರೀತಿ ಬೇಕು ನೀವು ತಗೊಳ್ಬಹುದು. ಆದರೆ ನಾನು ನನ್ನ ಆತ್ಮಸಾಕ್ಷಿಗೆ ಸರಿಯಾಗಿ ಸಮಾಜಕ್ಕೆ ಅನ್ಯಾಯ ಮಾಡಿದ ವಿರುದ್ಧ ಸಮಾಜವನ್ನು ಎತ್ತಿ ಕಟ್ಟಬೇಕಾದ, ಸಮಾಜ ಸಂಘಟನೆ ಮಾಡಬೇಕಾದ್ದು ನನ್ನ ಜವಾಬ್ದಾರಿ. ಆ ಜವಾಬ್ದಾರಿ ನಿರ್ವಹಣೆ ಮಾಡಿದ್ದೇನೆ ಅಷ್ಟೇ. ಇದೆಲ್ಲ ಆದ ನಂತರ ನಿಮ್ಮನ್ನೇ ಪ್ರಶ್ನೆ ಮಾಡಿದ್ರು, ನೀವು ಹಿಂದೂ ಹುಲಿಯೋ ಅಥವಾ ಜಾತಿ ಹುಲಿಯೋ ಅಂತ. ಇದಕ್ಕೇನು ಹೇಳ್ತೀರಿ? ಈಗ ಅದೇ ಪ್ರಶ್ನೆಯನ್ನು ಎತ್ತಾರೆ ಸಾಮಾಜಿಕ ಜಾಲತಾಣದಲ್ಲಿ, ಏನು ಅಂತ ಉತ್ತರ ಕೊಡ್ತೀರಿ? ಸತ್ಯಜಿತ್ನ ಜೀವನ ಏನಿದೆ? ಸತ್ಯಜಿತ್ನ ಜೀವನ ಏನಿದೆ? ಯಾವುದಕ್ಕೆ ಹೋರಾಟ ಮಾಡಿ ಸತ್ಯಜಿತ್ ಜಾತಿಯ ಬಗ್ಗೆ ಒಂದಷ್ಟು ಈಗ 2 ವರ್ಷದಲ್ಲಿ ಹೋರಾಟ ಮಾಡಿದರೆ ಅದನ್ನು ಹೇಳ್ತೀನಿ ನಾನು.
ಜಾತಿಗೋಸ್ಕರ ಏನು ಕೇಳಿದಾನೆ ಸತ್ಯಜಿತ್? ಅಭಿವೃದ್ಧಿ ನಿಗಮವನ್ನು ಕೇಳಿರುವಂಥದ್ದು. ಕಾಂತರಾಜ್ ಆಯೋಗದ ವರದಿ ಜಾರಿ ಮಾಡಿ ಸಮಾಜ ಜನಗಣತಿ ಎಷ್ಟಿದೆ ಅನ್ನೋದನ್ನು ಸ್ಪಷ್ಟವಾಗಿ ಸಮಾಜಕ್ಕೆ ತಿಳಿಬೇಕು. ಇವತ್ತು ಸರ್ಕಾರದ ಅಂಕಿಅಂಶದಲ್ಲಿ ಬರೀ 13 ಲಕ್ಷ ಇದೆ, ಇದು ಸರಿಯಾಗಬೇಕು ಅಂಥೇಳಿ ಬೇರೆಯವ್ರು ಮಾಡಿಲ್ವಾ? ಈಶ್ವರಪ್ಪರು ಕುರುಬ ಸಮಾಜ SC/ST ಗೆ ಸೇರಿಸಬೇಕು ಅಂತ ಹೇಳಿಕೊಂಡು ಸಮಾಜದ ನೇತೃತ್ವ ವಹಿಸಿಕೊಂಡು ಪಾದಯಾತ್ರೆ ಮಾಡಿಲ್ವಾ? ಸಮಾಜಕ್ಕೆ 2A ಪ್ರವರ್ಗದ ಮೀಸಲಾತಿ ಸಿಗಬೇಕು ಅಂತ ಹೇಳಿಕೊಂಡು ಬಸವನಗೌಡ ಪಾಟೀಲ್ ಯತ್ನಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಯಲ್ಲಿ ವೇದಿಕೆ ಹಂಚಿಕೊಂಡು ಸಭೆಯನ್ನು ಇವತ್ತಿಗೂ ಮಾಡ್ತಾ ಇಲ್ವಾ? ಆ ಬೇಡಿಕೆಗೆ ಯಡಿಯೂರಪ್ಪನವರು ವಿಜೇಂದ್ರನವರು ಬೆಂಬಲ ಸೂಚಿಸಿಲ್ವಾ? ಜಾತಿ ಗಣತಿ ವರದಿ ಜಾರಿಯಾಗಬಾರ್ದು ಅಂತ ಹೇಳಿಕೊಂಡು ಅದಕ್ಕೊಂದು ಮನವಿ ಪತ್ರ ಸರ್ಕಾರ ಕೊಡಬೇಕು ಅಂತ ಶಾಮನೂರು ಶಿವಶಂಕರಪ್ಪನವರು ಹೇಳಿದರೆ ಹಿಂದುಳಿದ ವರ್ಗಕ್ಕೆ ಅನ್ಯಾಯ ಮಾಡೋಂಥ ಕೆಲಸವನ್ನು ಅಥವಾ ಅವರ ಸಮಾಜಕ್ಕೆ ಏನೋ ತೊಂದರೆ ಆಗ್ತದೆ ಅಂತ ಹೇಳಿಕೊಂಡು ಯಡಿಯೂರಪ್ಪರಾಗಲಿ ವಿಜೇಂದ್ರ ಆಗಲಿ ಅಶೋಕ್ ಆಗಲಿ ಅಶ್ವಥ್ ನಾರಾಯಣ ಆಗಲಿ ಸಹಿ ಹಾಕಲಿಲ್ವಾ? ಒಕ್ಕಲಿಗ ಸಮಾಜಕ್ಕೆ 4% 12% ಮೀಸಲಾತಿ ಹೆಚ್ಚಿಸಬೇಕು ಅಂತ ಹೇಳಿಕೊಂಡು ಬೇರೆ ಪಕ್ಷದವರ ಜೊತೆಯಲ್ಲಿ ಅಶೋಕ್ ಅಶ್ವಥ್ ನಾರಾಯಣ ನಿಂತಿಲ್ವಾ? ಅವ್ರು ಜಾತಿವಾದಿ ಅಂತ ಹೇಳ್ತೀರಾ, ಹಿಂದುತ್ವವಾದಿ ಅಂತ ಹೇಳ್ತೀರಾ? ಸರ್ಕಾರ ಇರಬೇಕಿದ್ರೆ ರಾಮುಲು ತನ್ನ ಸಮಾಜ ಪರವಾಗಿ ವಿಧಾನಸೌಧ ಒಳಗಡೆ ಧರಣಿ ಮಾಡಿಲ್ವಾ? ವಾಲ್ಮೀಕಿ ಸಮಾಜ ಪರವಾಗಿ. ಅವರು ಜಾತಿವಾದಿಯೋ ಹಿಂದೂವಾದಿಯೋ? ಸತ್ಯಜಿತ್ ಜಾತಿವಾದಿ ಆದರೆ ಅವರೆಲ್ಲರೂ ಜಾತಿವಾದಿ. ಸತ್ಯಜಿತ್ ಅವರೆಲ್ಲರೂ ಹಿಂದೂವಾದಿ ಆದರೆ ಸತ್ಯಜಿತ್ ಹಿಂದೂವಾದಿ. ನಾನು ಬೇರೆ ಸಮಾಜ ವಿರೋಧ ನನ್ನ ಸಮಾಜ ನಿಂತು ಕಟ್ಟಿದ್ದಲ್ಲ. ನನ್ನ ಸಮಾಜಕ್ಕೆ ಸಿಗಬೇಕು, ಸರ್ಕಾರ ಸಿಗಬೇಕಾದ ನ್ಯಾಯ ಅದು. ಅಭಿವೃದ್ಧಿ ನಿಗಮ ಬೇರೆಯವರಿಗೆ ಕೊಟ್ಟಿಲ್ವಾ? ಮುಂದುವರಿದ ಸಮಾಜಗಳಿಗೆ, ಸಶಕ್ತ ಸಮಾಜಗಳಿಗೆ ಕೊಟ್ಟಿಲ್ವಾ? ಸಶಕ್ತ ಸಮಾಜಗಳಿಗೆ ಕೊಟ್ಟಿಲ್ವಾ? ಯಾಕೆ ನಮ್ಮ ಸಮಾಜಕ್ಕೆ ಕೊಟ್ಟಿಲ್ಲ? ಅಭ್ಯಂತರ ಏನು? ಯಾವತ್ತೋ ಕೊಡಬೇಕಾಗಿತ್ತು ಅಂತ ಹೇಳಿಕೊಂಡು ಸ್ವತಃ ಬಸವರಾಜ ಬೊಮ್ಮಾಯಿ ಅವರು ಹೇಳಿಲ್ವಾ? ಮತ್ತೆ ಯಾಕೆ ಆ ರೀತಿ ದ್ರೋಹ ಮಾಡ್ತಾರೆ? ಕೊನೆಯ ಕ್ಷಣದಲ್ಲಿ ಕೊನೆಯ ಬಜೆಟ್ನಲ್ಲಿ ತರದೆ ಕೇವಲ ಒಂದು 15-20 ದಿವಸ ಚುನಾವಣೆ ಘೋಷಣೆಗೆ ಸ್ವಲ್ಪ ದಿವಸ ಇರಬೇಕಿದ್ರೆ ಹೇಗೆ ಸುಮ್ಮನೆ ಒಂದು ನಾಟಕ ಮಾಡ್ತಾರೆ? ಯಾಕಿದು ಸಮಾಜ ಜೊತೆ ತಾರತಮ್ಯ? ಹಾಗಾದರೆ ಈಗ ಸತ್ಯಜಿತ್ ಅವರಿಗೆ ಟಿಕೆಟ್ ಸಿಗಬೇಕು ಅಂತ ಸಮಾಜದ ಒತ್ತಾಯ ಬರೀ ಬಿಲ್ಲವ ಸಮಾಜದ್ದಲ್ಲ. ಮತ್ತೆ ನನ್ನ ಜೊತೆ ಇರುವಂಥವರು, ನನ್ನ ಜೊತೆ ಸಂಘಟನೆ ಹಿಂದೆ ಯಾರು ದುಡ್ದಿದ್ದಾರೆ, ಹಿಂದೂ ಸಂಘಟನೆ ದುಡ್ದಿದ್ದಾರೆ, ಹೋರಾಟದಲ್ಲಿ ಯಾರ ಜೊತೆ ನಾನು ನಿಂತ್ಕೊಂಡಿದ್ದೆ, ನಾನು ಆ ಎಲ್ಲ ಹುಡುಗರು ಇದ್ದಾರೆ. ಎಲ್ಲ ಸಮಾಜದ ಎಲ್ಲ ಜಾತಿಯ ಹುಡುಗರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲರ ಒತ್ತಾಯ, ಬಿಲ್ಲವ ಸಮಾಜ ಒತ್ತಾಯ ಮಾಡಿದ್ದಲ್ಲ. ಇದು ಸಂಘಟನೆ ಹುಡುಗರು ಸೇರಿಕೊಂಡು ಅವರ ಒತ್ತಾಯವನ್ನು ಇದು ಮಾಡಿರುವಂಥದ್ದು, ಸಿಗಬೇಕು ಅಂತ ಹೇಳಿಕೊಂಡು. ಅವರಿಗೆ ಬಿಲ್ಲವ ಸಮಾಜ ಒಂದಷ್ಟು ಯಾರು ನನ್ನ ಜೊತೆ ಇದ್ದಾರೆ ಅವರು ಬೆಂಬಲ ಕೊಟ್ಟಿದ್ದಾರೆ. ಬಿಟ್ಟರೆ ಪ್ರಮುಖವಾಗಿ ಆ ಜಾಗದಲ್ಲಿರುವಂಥದ್ದು ನನ್ನ ಜೊತೆ ಹಿಂದಿನ ಹೋರಾಟದಲ್ಲಿ ಇದ್ದವರು, ಎಲ್ಲ ಸಮಾಜಕ್ಕೆ ಸಂಬಂಧಪಟ್ಟವರು. ಬಿಲ್ಲವ ಸಮಾಜದ ಹೋರಾಟ ಅಲ್ಲ ಇದು. ಹಿಂದುತ್ವ ನನ್ನ ಹೋರಾಟಕ್ಕೋಸ್ಕರ ಕೇಳ್ತಾ ಇರೋದು. ನನ್ನ ಜೀವನ ನಾನು ಕೊಟ್ಟಿರುವಂಥದ್ದು 37 ವರ್ಷ ಹಿಂದುತ್ವದ ಹೋರಾಟಕ್ಕೆ. ಸತ್ಯಜಿತ್ ಆಯಿತು, ಮುಗಿಸಿದೆವು ಸತ್ಯಜಿತ್ನನ್ನು. ಸತ್ಯಜಿತನ್ನು ಸ್ಕ್ರ್ಯಾಪ್, ಸತ್ಯಜಿತ್ನನ್ನು ತುಳಿದ್ವಿ ನಾವು. ಏನು ಮಾತು ಹೇಳಿದರು ಅದಕ್ಕೆ ಉತ್ತರ ಕೊಡಬೇಕಿದ್ರೆ ಅನಿವಾರ್ಯವಾಗಿ ನನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನನ್ನ ಸಮಾಜದ ಸಂಘಟನೆ ಮಾಡಬೇಕಾಯಿತು. ಅಷ್ಟು ಹಿಂದುತ್ವ ಹೋರಾಟ ಮಾಡಿಕೊಂಡು ಬಂದುಕೊಂಡು ನನ್ನನ್ನು ತುಳಿದೇವು ಅಂತ ಹೇಳಿಕೊಂಡು ಏನು ಖುಷಿಪಟ್ಟರು ಇವರು? ಅದಕ್ಕೆ ಉತ್ತರವನ್ನು ಕೊಡಬೇಕಿದ್ರೆ ಆ ಸಂದರ್ಭದಲ್ಲಿ ನಾನು ಜಾತಿ ಸಮಾಜ ಜೊತೆ ನಿಂತ್ಕೊಂಡಿರಲಿಲ್ಲ ಹಿಂದೆ, ಆದರೂ ನನ್ನ ಜಾತಿ ಸಮಾಜ ನನ್ನ ಜೊತೆ ನಿಂತ್ಕೊಂಡಿತ್ತು. ಬೇರೆ ಯಾರೂ ಮಾಡೋದು ಕೆಲಸ ಅಲ್ಲ, ಎಲ್ಲರೂ ಅವರವರ ಸಮಾಜಕ್ಕೆ ಮಾಡ್ತಾ ಇದ್ದಾರೆ. ನಳಿನ್ ಕುಮಾರ್ ಕಟೀಲ್ರವರು ಬಂಟರ ಸಂಘದ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಸಭೆಗಳಿಗೆ ಹೋಗ್ತಾರೆ. ಅವರೊಂದು ಸ್ವರ ಎತ್ತಿದಾಗ ಅವತ್ತು ವಿಶ್ವ ಬಂಟರ ಸಂಘದ ಅಧ್ಯಕ್ಷ ಹರೀಶ್ ಶೆಟ್ಟಿ ಅವರು ಒಂದು ಸ್ವರ ಎತ್ತಿದಾಗ ಅವರ ಮನೆಗೆ ಓಡಿದ್ರು. ಬಿಲ್ಲವ ಸಮಾಜಕ್ಕೆ ಅಷ್ಟು ಅನ್ಯಾಯ ಆಗಿದೆ ಅಂಥೇಳಿ ಎಷ್ಟು ಸ್ವರ ಎತ್ತಿದ್ರು ಕೇಳಲಿಕ್ಕೆ ಬಂದಿರಲಿಲ್ಲ. ಯಾಕೆ ಬರಲಿಲ್ಲ? ನಾರಾಯಣ ಗುರುಗಳ ಪಾಠ ತೆಗ್ದಾರೆ ಅಂತ ನಾವು ಹೇಳಿದ್ದು, ಅವರು ಕೈಯಾರ ಕಿಣ್ಯನ್ರಾಯವರ ಪಾಠ ತೆಗ್ದಾರೆ ಅಂತ ಹೇಳಿರುವಂಥದ್ದು. ನಾವು ಅಷ್ಟು ಹೋರಾಟ ಮಾಡಿ ಬರಲಿಲ್ಲ. ಒಂದೇ ಒಂದು ಪ್ರೆಸ್ ಮೀಟ್ ಮಾಡಿದ್ದು, ಅವರ ಮನೆಗೆ ಓಡಲಿಲ್ವ ನಳಿನ್ ಕುಮಾರ್ ಕಟೀಲ್? ಏನದು? ಅದು ಜಾತಿವಾದಿ ಅಲ್ವಾ? ಜಾತಿವಾದ ಅಲ್ವಾ ಅದು? ವಿಮಾನ ನಿಲ್ದಾಣಕ್ಕೆ ಎಲ್ಲರೂ ಸೇರಿಕೊಂಡು ಕೋಟಿ ಚೆನ್ನೈರ ಹೆಸರನ್ನು ಇಡಬೇಕು ಅಂತ ಹೇಳಿದರೆ ಇವತ್ತಿನ ತನಕ ಮಾಡಿದ್ರೆ ಅದನ್ನು ಅಡ್ಡ ಕಾಲಿಡಲಿಲ್ವಾ? ಏನದು? 4.5 ಲಕ್ಷ ಬಿಲ್ಲವ ಸಮಾಜ ಓಟಿದೆ, ಓಟ್ ಹಾಕಿಲ್ವಾ ನಳಿನ್ ಕುಮಾರ್ ಕಟೀಲಿಗೆ? ಕೋಟಿ ಚೆನ್ನೈರು ಬರೀ ಬಿಲ್ಲವ ಸಮಾಜ ಆಸ್ತಿ ಅಲ್ಲ, ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ನಮಗೆ ಅಭಿಮಾನ. ಆರಾಧನೆ ಮಾಡುವವರು ಬಂಟರು ಇದ್ದಾರೆ, ಜೈನರು ಇದ್ದಾರೆ, ಎಲ್ಲ ಸಮಾಜದವರು ಇದ್ದಾರೆ. ಹೆಚ್ಚಿನ ಗಡಿಗಳಿರೋದು ಬೇರೆಯವರ ಕೈಯಲ್ಲಿ, ಬಿಲ್ಲವರ ಕೈಯಲ್ಲಿ ಅಲ್ಲ. ಯಾಕೆ? ಕೋಟಿ ಚೆನ್ನೈರ ಹೆಸರಿಟ್ಟರೆ ಅದು ಬಿಲ್ಲವ ಸಮಾಜಕ್ಕೆ ಲೀಡ್ರ್ ಹೋಗ್ತದೆ ಅಂತೇಳಿಯಾ? ಏನು ಕಾರಣ ಇದು?
ಬೇರೆ ಬೇರೆ ಹೆಸರನ್ನು ಎತ್ತಿಕೊಂಡು ತರ್ತಾರೆ. ಈಗ ಬಿಲ್ಲವ ಸಮಾಜಕ್ಕೆ ಅತಿ ಹೆಚ್ಚಿನ ಮಾನ್ಯತೆ ಕೊಡ್ತಾ ಇರುವಂಥ ಪಕ್ಷ ಯಾವುದು ಪಕ್ಷಗಳು ಕೊಡ್ತಾ ಇಲ್ಲ ಸರಿಯಾಗಿ ಹೇಳಬೇಕಿದ್ರೆ. ಒಂದು ಕಾಲದಲ್ಲಿ 15ರಿಂದ 20 ಶಾಸಕರು ಇರ್ತಾಯಿದ್ರು, 4-5 ಸಂಸದರು ಇರ್ತಾಯಿದ್ರು. ಎಷ್ಟು ಕೊಡ್ತಾರೆ ಎರಡು ಪಕ್ಷದವರು? ಎಷ್ಟು ಕೊಟ್ಟಿದ್ದಾರೆ? ML ಎಲೆಕ್ಷನಲ್ಲಿ BJPಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 2 ಉಡುಪಿಯಿಂದ 1 ಕೊಟ್ಟರೆ, ಕಾಂಗ್ರೆಸ್ನವರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1, ಉಡುಪಿ ಜಿಲ್ಲೆಯಲ್ಲಿ 2 ಕೊಟ್ಟರು. ಇಷ್ಟೇ ಕೊಟ್ಟಿರೋದು ಇಬ್ಬರು ಕೂಡ. ಯಾರು ಇದು ಮಾಡಲಿಲ್ಲ. 4 ಕ್ಷೇತ್ರದಲ್ಲಿ, ಸಂಸತ್ತಿನ 4 ಕ್ಷೇತ್ರದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ, ಶಿವಮೊಗ್ಗ ಕ್ಷೇತ್ರ, ಉತ್ತರ ಕನ್ನಡ ಕ್ಷೇತ್ರ, ಕಾರವಾರ ಕ್ಷೇತ್ರ. ಎಷ್ಟು ದೊಡ್ಡ ಸಮಾಜ ಇದೆ ನಮ್ಮದು. 12-13 ಲಕ್ಷಕ್ಕಿಂತ ಹೆಚ್ಚು ಮತದಾರರಿದ್ದಾರೆ ಈ 4 ಕ್ಷೇತ್ರದಲ್ಲಿ. 1 ಕ್ಷೇತ್ರದಲ್ಲಾದರೂ ಅವಕಾಶ ಕೊಟ್ಟಿದ್ದಾರೆ ಸಂಸತ್ತಿಗೆ ಸ್ಪರ್ಧೆ ಮಾಡಲಿಕ್ಕೆ? 2 ಪಕ್ಷದವರು ಕೊಟ್ಟಿಲ್ಲ. ಆ ಜಾಗೃತಿಯನ್ನು ಸಮಾಜ ಒಳಗಡೆ ಬೆಳೆಸಬೇಕು ಅಂತ ಹೇಳಿಕೊಂಡು ಸಮಾಜ ಸಂಘಟನೆ ನಿರ್ಮಾಣ ಮಾಡಿದೆ. ಈ ಜಾಗೃತಿಯನ್ನು ಬೆಳೆಸಬೇಕು ಸಮಾಜ. ಆ ಜಾಗೃತಿಯ ಫಲಿತಾಂಶ ಏನು ವಿಧಾನಸಭಾ ಚುನಾವಣೆಯಲ್ಲಿ? ಇವತ್ತು 2 ಪಕ್ಷಗಳು ಸಮಾಜದವರಿಗೆ ಸ್ಪರ್ಧೆ ಮಾಡಲಿಕ್ಕೆ ಅವಕಾಶ ಕೊಡೋದಿದ್ದರೂ ಬೇರೆ ಬೇರೆ ಕಡೆ ಇವತ್ತು ಪಕ್ಷ ಸಂಘಟನೆಯಲ್ಲಿ ಅವಕಾಶ ಕೊಡ್ತಾ ಇದೆ. ಆದರೆ ಪಕ್ಷ ಸಂಘಟನೆಯಲ್ಲಿ ಅವಕಾಶ ಕೊಟ್ಟರೆ ಸಾಕಾಗೋದಿಲ್ಲ, ಇದರಲ್ಲೇ ನಮಗೆ ಅವಕಾಶ ಕೊಡಬೇಕು ಅನ್ನೋ ಕೂಗು ಇವತ್ತು ಸಮಾಜದ್ದು ಆ ಕೂಗಿದೆ. ಎಲ್ಲರೂ ನಮಗೆ ಸೇರಿ ನಮ್ಮನ್ನು ಅನ್ಯಾಯವನ್ನೇ ಮಾಡ್ತಾ ಇದ್ದಾರೆ. ಈ ಕೂಗು ಇನ್ನೂ ಸಮಾಜದಲ್ಲಿ ಇವತ್ತಿದೆ. ಆದರೆ ಇವತ್ತು ನಾನು ಹೊರಟಿರೋದು ಅದನ್ನು ಹಿಡ್ಕೊಂಡಲ್ಲ. ಸಾಮಾಜಿಕ ನ್ಯಾಯ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದರಲ್ಲಿ ಹೋದರೂ ಕೂಡ ಅವಕಾಶ ನಮಗೆ ಸಿಗಬೇಕು. ಅದಕ್ಕಿಂತ ಹೆಚ್ಚಾಗಿ ನನ್ನ ಏನು ಜೀವನ ನಾನು 37 ವರ್ಷ ಇದಕ್ಕೆ ಸಮಾಜಕ್ಕೋಸ್ಕರ ಕೊಟ್ಟಿದ್ದೀನಿ, ಹಿಂದೂ ಸಂಘಟನೆಗೋಸ್ಕರ ಕೊಟ್ಟಿದ್ದೀನಿ, ಸಂಘ ಪರಿವಾರಕ್ಕೋಸ್ಕರ ಕೊಟ್ಟಿದ್ದೀನಿ. ಇದಕ್ಕೆ ಗೌರವವನ್ನು ಕೊಡಿ ಅಂತ ಹೇಳಿಕೊಂಡು ಇವತ್ತು ಕಾರ್ಯಕರ್ತರು ಕೇಳ್ತಾ ಇರೋದು. ಇದಕ್ಕೆ ಗೌರವವನ್ನು ಕೊಡಿ. ಇಡೀ ಜಿಲ್ಲೆಯಲ್ಲಿ ಅಲ್ಲ, ಇಡೀ ರಾಜ್ಯದಲ್ಲಿ ಸಾಮಾಜಿಕ ಹೋರಾಟಗಾರನಿಗೆ ಮೊತ್ತ ಮೊದಲು ಗನ್ಮ್ಯಾನ್ ಬಂದಿರೋದು ನನಗೆ. 16 ವರ್ಷ ಗನ್ಮ್ಯಾನ್ ಇತ್ತು. ಡಾಕ್ಟರ್ ಕರ್ನಾಟಕ ಪ್ರಭಾಕರ್ ಭಟ್ ಅವರು ಕೂಡ ಅನಂತರ ದಿವಸಗಳಲ್ಲಿ ಬಂದಿರುವಂಥದ್ದು. ಆದರೆ ಬೇರೆ ಯಾವುದೇ ಪಕ್ಷ 16 ವರ್ಷದಲ್ಲಿ ಎಲ್ಲ ಪಕ್ಷಗಳು ಸರ್ಕಾರ ಆಯಿತು. ಯಾವುದೇ ಸರ್ಕಾರದ ಅವಧಿಯಲ್ಲಿ ಗನ್ಮ್ಯಾನ್ ತೆಗೆಯುವಂಥ ವ್ಯವಸ್ಥೆ ಮಾಡಿಲ್ಲ. ದೈವ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರುವಾಗಲೇ ಗನ್ಮ್ಯಾನ್ ತೆಗೆಯುವಂಥ ಆದೇಶ ಹೊರಡ್ತದೆ. ನೀವು ಪಕ್ಷದಿಂದ ತುಂಬ ದೂರ ಹೋಗಿದ್ದೀರಿ ಅನ್ನುವಂಥ ಮಾತಿದೆ. ಹಾಗಾದರೆ ಯಾರೋ ಒಬ್ಬ ಸಮಾಜಕ್ಕೋಸ್ಕರ ಅಷ್ಟೆಲ್ಲ ಹೋರಾಟ ಮಾಡಿ, ತ್ಯಾಗ ಮಾಡಿ, ಎಲ್ಲವನ್ನು ಕಳ್ಕೊಂಡು, ಆದರೆ ಯಾವುದೋ ನೋವಲ್ಲಿ ಸ್ವಲ್ಪ ದೂರ ಕೂತ್ಕೊಂಡು ಅಂತ ಹೇಳಿ ಆದರೆ ಅವ್ನ ಜೀವನ ಜೊತೆ ಚೆಲ್ಲಾಟ ಆಡೋದಾ? ಕಾಂಗ್ರೆಸ್ನವರು ಯೋಚನೆ ಮಾಡ್ಬೋದಿತ್ತಲ್ಲ, ಸತ್ಯ ನಮ್ಮ ಪಕ್ಷದವರಲ್ಲ, ಸತ್ಯಂದ ಹಣ ಬಿದ್ದರೆ ನಮಗೇನಾಗಬೇಕು, ನಾವು ಗನ್ಮ್ಯಾನ್ ಕೊಡೋದಿಲ್ಲ ಅಂತ ತೆಗಿಬೋದಿತ್ತಲ್ಲ. ಅವರು ತೆಗ್ದಿಲ್ಲ. ರಾಜಕೀಯ ಭಿನ್ನತೆ ಇರುವಂಥದ್ದು, ವೈಚಾರಿಕ ಭಿನ್ನತೆ ಇರುವಂಥದ್ದು ಇದು ಸರ್ವೇ ಸಾಮಾನ್ಯ. ಹಾಗಂತ ಹೇಳಿಕೊಂಡು ಒಬ್ಬರ ಜೀವನ ಜೊತೆ ಚೆಲ್ಲಾಟ ಆಡೋದಾ? ಅದು ಎಂಥ ವ್ಯಕ್ತಿ? ನಮ್ಮ ಹೋರಾಟದಿಂದಾಗಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಬೇಕಿದ್ರೆ ನಮ್ಮ ಹೋರಾಟದ ಕೊಡುಗೆ ಕೂಡ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಹಿಂದುತ್ವ ಆಧಾರದ ಮೇಲೆ ಯಾರನ್ನೇ ನಿಲ್ಲಿಸಿದ್ರು ಗೆಲ್ತಾರಂತ ಹೇಳೋದ್ರಲ್ಲಿ ನಮ್ಮದು ಹೋರಾಟದ ಫಲ ಕೂಡ ಇದೆ. ಹುಬ್ಳಿಯಲ್ಲಿ ಅವತ್ತು ಹೋಗಿ ಆ ಸವಾಲನ್ನು ಸ್ವೀಕಾರ ಮಾಡಿ ಅಷ್ಟು ಏಟು ತಿಂದುಕೊಂಡು ಧ್ವಜ ಹಾರಾಟದಲ್ಲಿ ನಾವು ಭಾಗವಹಿಸದೇ ಇರ್ತಿದ್ರೆ ಅದು ಬಹಳ ದೊಡ್ಡ ಕೊಡುಗೆ ಕೊಟ್ಟಿದ್ದಲ್ಲ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ. ಅದೆಲ್ಲ ಗೌಣ ಆಯಿತಾ? ನನಗೆ ಅದು ನೋವಿಗೋಸ್ಕರ ನಾನು ದೂರ ಕೂತ್ಕೊಂಡಿದ್ದೆ ಅಂತ ಹೇಳಿದ ತಕ್ಷಣ ಅದೆಲ್ಲವೂ ಗೌಣ ಆಗ್ತದೆ. ಸಾಯ್ತಾರೆ ಸಾಯಿಲಿ, ಆ ಸಾವಿನೊಂದಿಗೆ ಮತ್ತೆ ನಾವು ಒಂದಷ್ಟು ಪ್ರಯೋಜನ ಪಡ್ಕೊಳ್ಳೋಣ ಈ ಯೋಚನೆಯ ಯಾರನ್ನು ಬಿಟ್ಟು ನಾನು ಈ ಪಕ್ಷ ಸಂಘಟನೆ ನಿಂತಿದ್ದೀನಿ, ಹೋಗ್ತಿದ್ರೆ ಅವರಿಗೆ ಹೋಗ್ತಾ ಇತ್ತು, ನಮ್ಮ ಮನೆಯವರಿಗೆ, ಇವ್ರಿಗೇನಾಗ್ತಾ ಇರಲಿಲ್ಲ. ನೀವು ಕಳೆದ 1 ತಿಂಗಳ ಹಿಂದೆ ಒಂದು ಮಾತು ಹೇಳಿದ್ರಿ, 1 ತಿಂಗಳು 2 ತಿಂಗಳು, ನನಗೇನಾದರೂ ಆದರೆ ರಾಜ್ಯಾಧ್ಯಕ್ಷರೇ ಹೊಣೆ. ಏನದು? ನೀವು ಯಾವ ಆತಂಕದಲ್ಲಿ ಹೇಳಿದ್ರು, ಭಯದಲ್ಲಿ ಹೇಳಿದ್ರು? ಆ ಮಾತಿನ ಅರ್ಥ ಏನು ಅಂತ? 10 ತಿಂಗಳ ಹಿಂದೆ ಹೇಳಿರುವಂಥದ್ದು. ಯಾವ ದಿವಸ ನನ್ನ ಭದ್ರತಾ ಸಿಬ್ಬಂದಿಯನ್ನು ವಾಪಸ್ ತೆಗೆದ್ರು ಅವತ್ತು ಹೇಳಿರುವಂಥದ್ದು. ಭಯದಲ್ಲಿ ಇದರಲ್ಲಿ ಹೇಳಿದ್ದಲ್ಲ, ಅವತ್ತೇ ನಾನು ಅದಕ್ಕೆ ಮತ್ತದನ್ನು ಹೇಳಿದ್ದೇನೆ. ನಾವು ದೇವರನ್ನು ನಂಬಿ ಬದುಕಿದವರು,
ನಾವು ಉಳಿಯೋದೋ ಸಾಯೋದು ಇದು ದೇವರು ನಿರ್ಧಾರ ಮಾಡೋದು ಹೊರತು ಇವರ ಕೈಯಲ್ಲಿ ಇಲ್ಲ. ನನ್ನ ಭದ್ರತಾ ಸಿಬ್ಬಂದಿಯನ್ನು ತೆಗೆದರು ಅಂತ ಹೇಳಿಕೊಂಡು ನನ್ನದು ಯಾವುದೇ ಓಡಾಟ ನಿಲ್ಲುವುದಿಲ್ಲ. ನಿಂತಿದೆ ನಂದು 10 ತಿಂಗಳಲ್ಲಿ ಓಡಾಟ, ಯಾವುದೇ ಇದರಲ್ಲಿ ನಿಂತಿಲ್ಲ. ಕಾರ್ಯಕರ್ತರು ನನ್ನ ಜೊತೆ ಇದ್ದವರು ನನ್ನ ಜೊತೆ ಸಂಬಳಕ್ಕಲ್ಲ, ಅವರ ಕೆಲಸವನ್ನು ಬಿಟ್ಟು ಸಮಯ ಮಾಡಿಕೊಂಡು ನನ್ನ ಜೊತೆ ಬಂದು ನಿಂತ್ಕೊಳ್ತಾರೆ. ಇವತ್ತು ನನ್ನ ಜೊತೆ ಓಡಾಟಕ್ಕೆ ಹೆಚ್ಚು ಕಡಿಮೆ ನಂದೊಬ್ಬಂದು ಪ್ರಾಣ ಅಲ್ಲ, ಅವ್ರದ್ದು ಪ್ರಾಣ ಹೋಗ್ಬೋದು, ಆದರೂ ಬಂದು ನನ್ನ ಜೊತೆ ನಿಂತ್ಕೊಳ್ತಾರೆ. ಪ್ರೈವೇಟ್ ಗನ್ಮೆನ್ ನಾನು ತಗೊಳ್ಳುವಷ್ಟು ದುಡ್ಡು ನನ್ನ ಹತ್ರ ಇಲ್ಲ. ಕಾರ್ಯಕರ್ತರು ಇವತ್ತು ನನ್ನ ಜೊತೆ ಹಗಲಿರುಳು ನಿಂತ್ಕೊಳ್ತಾರೆ, ತಿರುಗಾಡ್ಲಿಕ್ಕೆ ಬರ್ತಾರೆ. ಎಲ್ಲ ಹೆದರಿಕೆ, ಎಲ್ಲ ಬೆದರಿಕೆ ಇದ್ದರೂ ಕೂಡ ಅದು ಆ ಪ್ರೀತಿ ವಿಶ್ವಾಸ. ಆ ಕಾರಣಕ್ಕಾಗಿಯೇ ಸಾಮಾನ್ಯ ಜನರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಏನಿದೆ, ಆ ಕಾರಣಕ್ಕೋಸ್ಕರ ಭಗವಂತ ನನ್ನ ಜೊತೆಯಲ್ಲಿದ್ದಾನೆ. ಹಾಗಾಗಿ ಸುಲಭದಲ್ಲಿ ನಾನು ಸಾಯೋದಿಲ್ಲ. ಹಾಗಾಗಿ ಇವರು ಭದ್ರತಾ ಸಿಬ್ಬಂದಿ ತೆಗೆದ್ರು ಅಂತ ಹೇಳಿಕೊಂಡು ಹೆದರಿ ಕೂತ್ಕೊಳ್ಳುವನು ಅಲ್ಲ ನಾನು. ಆದರೆ ಅಕಸ್ಮಾತ್ ನಾನು ಸತ್ತರೆ ಸಂಸದ ನನ್ನ ಭದ್ರತಾ ಸಿಬ್ಬಂದಿ ವಾಪಸ್ ತೆಗೆಸುವಂಥ ಕೆಲಸ ಯಾರು ಮಾಡಿದ್ದಾರೆ ಅವರೇ ಕಾರಣ ಅಂತ ಹೇಳಿರುವಂಥದ್ದು. ನಾನು ಅದೇ ಕಾರಣಕ್ಕೆ ಹೇಳಿರುವಂಥ, ಬೇರೆ ಯಾವುದೇ ಕಾರಣಕ್ಕಲ್ಲ. ಓಕೆ, ಇವತ್ತಿಗೂ ಅದನ್ನೇ ಹೇಳ್ತೇನೆ. ನನ್ನ ಪ್ರಾಣಕ್ಕೆ ನಾನು ತೊಂದರೆ ಆದರೆ, ಅಪಾಯ ಆದರೆ ಪ್ರಥಮ ಆರೋಪಿ ಯಾರು ಅಂತ ಕೇಳಿದರೆ ಸಂಸದರೇ. ನನ್ನ ಭದ್ರತಾ ಸಿಬ್ಬಂದಿಯನ್ನು ವಾಪಸ್ ತೆಗೆಸಿದಂಥ ವ್ಯಕ್ತಿ ಅವರೇ, ಅವ್ರು ಬಿಟ್ಟು ಬೇರೆ ಯಾರೂ ಅಲ್ಲ. SDPI ಬೆಳೆದಿದ್ದೇ BJPಯಿಂದ ಅಂತ ಹೇಳಿದ್ರಿ, ಸತ್ಯ. ಈಗಲೂ ಆ ಮಾತಿಗೆ ಬದ್ದರೆ? ಸತ್ಯಜಿತ್ ಒಂದು ಸರಿ ಒಂದು ಮಾತನ್ನು ಹೇಳಿದರೆ ಆ ಮಾತಿನಿಂದ ಯಾವತ್ತೂ ವಾಪಸ್ ಹೋಗುವುದಿಲ್ಲ. ಸಾಕ್ಷಿಗಳು ಇಲ್ಲದೆ ನನ್ನ ಮನಸ್ಸಿಗೆ ಹೌದು ಅಂಥೇಳಿ ಅನಿಸದೆ ಯಾವತ್ತೂ ನಾನು ಯಾವುದೇ ಮಾತನ್ನು ಹೇಳುವುದಿಲ್ಲ. ಆತ್ಮಸಾಕ್ಷಿಗೆ ಸರಿಯಾಗಿಯೇ ಮಾತನಾಡ್ತೀನಿ, ಆತ್ಮಸಾಕ್ಷಿಗೆ ಸರಿಯಾಗಿಯೇ ಕೆಲಸವನ್ನು ಮಾಡ್ತೀನಿ. ಒಂದು ಸರಿ ಹೇಳಿದ ಮೇಲೆ ಅದರಲ್ಲಿ ಕಾಂಪ್ರಮೈಸ್ ಇಲ್ಲ. ಇಲ್ಲಿ ತನಕ ಅದನ್ನು ಅಲ್ಲ ಅಂತ ಹೇಳಿಕೊಂಡು BJP ಯಾವುದೇ ನಾಯಕರು ಹೇಳಿಕೆಯನ್ನು ಕೊಟ್ಟಿಲ್ಲ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ BJP ಹೀನಾಯವಾಗಿ ಸೋಲ್ತು. ಸತ್ಯಜಿತ್ ಅವರಿಗೆ ಬೇಸರ ಇದೆಯಾ? ಒಂದೊಂದು ಸರಿ ಬುದ್ಧಿ ಕಲಿಬೇಕಿದ್ರೆ, ಸರಿಯಾಗಬೇಕಿದ್ರೆ ಹೇಳ್ತಾರೆ, ಪ್ರಳಯ ಆದಮೇಲೆ ಮತ್ತೊಂದು ಸರಿ ಹೊಸ ನಿರ್ಮಾಣ ಆಗ್ತದೆ. ಬುದ್ಧಿ ಕಲಿಸಿದ್ರಲ್ಲಿ ನಿಮ್ಮದು ಪಾತ್ರ ಇದೆಯಾ? ಇಲ್ಲ, ಖಂಡಿತ ಇಲ್ಲ. ಅದಕ್ಕೆ ಹೋಗಲೇ ಇಲ್ಲ. ನಾನು ಅದ್ರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ. ಮಾಡಿದ್ದನ್ನು ಉಪ್ಪು ತಿಂದವು ನೀರು ಕುಡಿಯಲೇಬೇಕು ಅಂತ ಹೇಳ್ತಾರೆ. ಮಾಡಿದ್ದನ್ನು ಅನುಭವಿಸಲೇಬೇಕು. ಕಾರ್ಯಕರ್ತರ ಕಡೆಗಣನೆ, ಕಾರ್ಯಕರ್ತರ ಭಾವನೆಗಳಿಗೆ ಮನ್ನಣೆ ಇಲ್ಲ, ಅವರ ಅಭಿಪ್ರಾಯಗಳಿಗೆ ಬೆಲೆ ಇಲ್ಲ. ತಮಗೆ ಖುಷಿ ಬಂದ ಹಿಂದುತ್ವ ಇದೆ, ಮೋದಿಯವರಿದ್ದಾರೆ, ನಾವು ಏನು ಮಾಡಿದರೂ ನಡೀತದೆ, ನಮ್ಮದೇ ಅಂತ ಹೇಳುವಂಥ ಏನು ಅಹಂಕಾರದ ಭಾವನೆ ಇತ್ತು, ಆ ಎಲ್ಲ ಭಾವನೆಗಳಿಂದ ಸರ್ಕಾರ ಇವತ್ತು ಬದಲಾವಣೆ ಆಗಿರುವಂಥದ್ದು. ನಂದು ಪಾತ್ರ, ನಾನು ಅದಕ್ಕೆ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ನಾನು ಎಲ್ಲೂ ಹೋಗಿಲ್ಲ ಚುನಾವಣೆ ಬಗ್ಗೆ. ಇದೊಂದು ಕ್ಷೇತ್ರದಲ್ಲಿ ಸಮಾಜದ ಪ್ರತಿಷ್ಠೆಯ ಪ್ರಶ್ನೆ ಇತ್ತು, ಅದಕ್ಕೋಸ್ಕರ ಅಲ್ಲಿ ಹೋಗಿದ್ದೇನೆ. ಅದು ಬಿಟ್ಟು ಬೇರೆಲ್ಲೂ ಹೋಗಿಲ್ಲ. ಸತ್ಯಜಿತ್ ಅವರ ಮುಖದಲ್ಲಿ ಈಗ ನಗು ಕಂಡು ಬರ್ತಾ ಇದೆ. ಯಾಕೆಂದರೆ ನಮ್ದು 2 ಸಭೆ ಮಾಡಿದ್ದೀರಿ. ಫೆಬ್ರವರಿ 25ರ ಸಭೆಗೆ ರೆಡಿಯಾಗಿ. ಖಂಡಿತ. ಹೇಗೆ ನಿಮ್ಮ ಸಂಘಟನೆ ಅಥವಾ ನಿಮ್ಮ ಕಾರ್ಯಕರ್ತರ ಪಡೆ ಹೇಗೆ ಸಂಘಟನಾತ್ಮಕವಾಗಿ ಕಾರ್ಯಕರ್ತರನ್ನ ಒಗ್ಗೂಡಿಸ್ತಾ ಇದೆ? ಸತ್ಯಜಿತ್ ಸಂಘಟನೆ ಆಧಾರದಲ್ಲೇ ಬೆಳೆದವನು, ಸಂಘಟನೆ ಕಟ್ಟಿಕೊಂಡೇ ಬೆಳೆದವನು. ಏನೇ ಹೋರಾಟ ಮಾಡಿದರೂ ಕೂಡ ನನಗೆಷ್ಟು ಕ್ರೆಡಿಟ್ ಸಿಗಬೇಕು ಅಷ್ಟೇ ಕ್ರೆಡಿಟ್ ಎಲ್ಲ ಕಾರ್ಯಕರ್ತರಿಗೆ ಸಿಗಬೇಕು. ಒಬ್ಬಂದು ಹೋರಾಟ ಅಲ್ಲ ಇದು. ಕಾರ್ಯಕರ್ತರ ಬಲ ನಂಗಿದ್ದದಕ್ಕೋಸ್ಕರ ನಾನು ಹೋರಾಟ ಮಾಡಲಿಕ್ಕಾಯಿತು. ಕಾರ್ಯಕರ್ತರಿಗೆ ಒಂದು ವಿಶ್ವಾಸ ಇತ್ತು, ಸತ್ಯನ ನಮ್ಮ ಜೊತೆ ಇದ್ದರೆ ನಾಳೆ ಏನೇ ಹೋರಾಟ ಆದರೂ, ಏನೇ ಸಮಸ್ಯೆ ಬಂದರೂ ಅವ್ರು ನಮ್ಮ ಜೊತೆ ನಿಂತ್ಕೊಂಡು ಅದಕ್ಕೊಂದು ಪರಿಹಾರವನ್ನು ಕೊಡುತ್ತಾರೆ. ನಮ್ಮ ನಡುನೀರಿನಲ್ಲಿ ಕೈ ಬಿಡುವುದಿಲ್ಲ. ನಮ್ಮ ಕಷ್ಟ ಸುಖವನ್ನು ವಿಚಾರಿಸಿಕೊಳ್ತಾರೆ, ನೋಡಿಕೊಳ್ತಾರೆ. ಅಕಸ್ಮಾತ್ ನಾವು ಜೈಲಿಗೆ ಹೋದರೂ ನಮ್ಮ ಮನೆಯ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ, ಕೇಸಿನ ಬಗ್ಗೆ ಯೋಚನೆ ಮಾಡ್ತಾರೆ. ಜೈಲಿಂದ ನಮ್ಮನ್ನು ಆದಷ್ಟು ಬೇಗ ಹೊರತರೋದಕ್ಕೋಸ್ಕರ ಅವರು ಅದಕ್ಕೆ ಸಮಯವನ್ನು ಮೀಸಲಿಡ್ತಾರೆ. ಯಾವತ್ತೂ ಕಾರ್ಯಕರ್ತರ ಪ್ರಾಣದ ಜೊತೆಯಲ್ಲಿ, ಜೀವನದ ಜೊತೆಯಲ್ಲಿ ಚೆಲ್ಲಾಟ ಆಡೋದಿಲ್ಲ ಅನ್ನುವಂಥ ವಿಶ್ವಾಸ ಕಾರ್ಯಕರ್ತರಿಗೆ ನನ್ನ ಮೇಲೆ ಇತ್ತು. ಕಾರ್ಯಕರ್ತರು ನನ್ನ ಜೊತೆ ನಾನು ಕರೆ ಕೊಟ್ಟದಕ್ಕೆ ಬದಲು ನಿಂತ್ಕೊಳ್ತಾರೆ ಅನ್ನುವಂಥ ವಿಶ್ವಾಸ ನನಗೂ ಆ ಕಾರ್ಯಕರ್ತರ ಮೇಲೆ ಇತ್ತು. ಇದೆರಡರಿಂದಾಗಿ ಇಷ್ಟೆಲ್ಲ ಹೋರಾಟವನ್ನು ಸಂಘಟನೆ ಮಾಡಿರುವಂಥದ್ದು. ಹಾಗಾಗಿ ಸಂಘಟನೆ ಅನ್ನುವಂಥ ನನಗೆ ಹೊಸ ವಿಚಾರ ಅಲ್ಲ. ಸಂಘಟನೆ ಹೇಗೆ ಮಾಡಬೇಕು ಅನ್ನುವಂಥದ್ದು ಕೂಡ ಹೊಸ ವಿಚಾರ ಅಲ್ಲ.
SNGಯಲ್ಲಿ ಕೇವಲ 2 ವರ್ಷದ ಅವಧಿಯಲ್ಲಿ ಶಿವಮೊಗ್ಗದಲ್ಲಿ 25,000 ಜನರದ್ದು ಶಿವಮೊಗ್ಗದ ಇತಿಹಾಸದಲ್ಲಿ ಹೇಳ್ತಾರೆ. ಬಂಗಾರಪ್ಪನವರ ಕಾಲದ ನಂತರ ಅಂತಹ ಸಭೆಯನ್ನು, ಅಂತಹ ಮೆರವಣಿಗೆಯನ್ನು ಶಿವಮೊಗ್ಗದಲ್ಲಿ ಇಲ್ಲಿ ತನಕ ಕಂಡಿಲ್ಲ ಅಂತ ಹೇಳಿಕೊಂಡು ಶಿವಮೊಗ್ಗದ ಜನತೆ ಹೇಳಿದರು. 2 ತಿಂಗಳಲ್ಲಿ ನನ್ನ ಸಂಘಟನೆ ಕಾರ್ಯಕರ್ತರ ಶಕ್ತಿಯ ಆಧಾರದಿಂದ ನಾನು ಮುಂದೆ ನಿಂತ್ಕೊಂಡು ಆ ಸಭೆಯನ್ನು ಮಾಡಲಿಕ್ಕಾಯಿತು. ಈಗ ಜನರಲ್ ಟಾಪಿಕ್ಕಿಗೆ ಬರೋದಾದರೆ, ಲೋಕಸಭಾ ಚುನಾವಣೆಯಲ್ಲಿ ಸತ್ಯಜಿತ್ ಅವರ ಕೈಯಲ್ಲಿ ಈಗ ಎಷ್ಟು ಓಟಿದೆ? ಇದು ಸಂಘದ ಆಧಾರದ ಮೇಲೆ, ಸಂಘದ ಕೆಲಸದ ಆಧಾರದ ಮೇಲೆ ಇರುವಂಥ ಜಿಲ್ಲೆ ಇದು. ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ಇರುವಂಥ ಜಿಲ್ಲೆ ಇದು. ನಾಳೆ ಸತ್ಯಜಿತ್ಗೆ ಟಿಕೆಟ್ ಸಿಕ್ಕಿ ಸತ್ಯಜಿತ್ ಗೆದ್ದರೂ ಕೂಡ ಕೇವಲ ಸತ್ಯಜಿತ್ನ ಶಕ್ತಿಯಿಂದ ಅಲ್ಲ. ನಮ್ಮ ಹಿಂದಿನವರು ಏನು ಸಂಘಟನೆಯಲ್ಲಿ ಕಟ್ಟಿ ಬೆಳೆಸಿದ್ದಾರೆ, ನಮಗಿಂತ ಹಿಂದಿನ ಪೀಳಿಗೆ, ಡಾಕ್ಟರ್ ಕಾಲದ ಪೀಳಿಗೆ, ಅದಕ್ಕಿಂತ ಹಿಂದಿನ ಪೀಳಿಗೆ, ಅವರು ಅವರ ಜೀವನವನ್ನು ಈ ಸಂಘಟನೆಗೋಸ್ಕರ, ಸಮಾಜಕ್ಕೋಸ್ಕರ ಮುಡಿಪಾಗಿಟ್ಟು ಯಾವ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆಯೇ ನಮ್ಮದು ಹೋರಾಟ ಆಗಿರುವಂಥದ್ದು. ಅದರ ಆಧಾರದ ಮೇಲೆಯೇ ನಮ್ಮದು ಹೋರಾಟ ಆಗಿರುವಂಥದ್ದು. ಇವತ್ತು ಏನು ಚುನಾವಣೆಯಲ್ಲಿ ಗೆದ್ದು ಬರ್ತಾರೆ, ಯಾರ್ದು ವೈಯಕ್ತಿಕ ವರ್ಚಸ್ಸಲ್ಲ. ಆ ಸಂಘಟನೆಯ ಶಕ್ತಿ ಏನಿದೆ, ಭದ್ರ ಬುನಾದಿ ಏನಿದೆ, ಆ ಕಾರಣಕ್ಕೋಸ್ಕರ ಇಲ್ಲಿ ಯಾರೇ ನಿಂತರೂ ಕೂಡ, ಸಾಮಾನ್ಯ ಒಬ್ಬ ಕಾರ್ಯಕರ್ತ ನಿಲ್ಲಿಸಿದ್ರು ಕೂಡ ಸಂಘಟನೆಯ ಶಕ್ತಿಯ ಆಧಾರದ ಮೇಲೆ ಗೆದ್ದು ಬರುವಂಥದ್ದು. ಹಾಗಾಗಿ ಇಲ್ಲಿ ಹೇಳುವಂಥದ್ದು, ಯಾರು 2 ಅವಧಿಗಿಂತ 3 ಅವಧಿಗಿಂತ ಹೆಚ್ಚಿನ ಕಾಲ ಶಾಸಕರಾಗಿ, ಸಂಸದರಾಗಿ ಇರಬಾರ್ದು. ಹೊಸ ಕಾರ್ಯಕರ್ತರಿಗೆ ಅವಕಾಶ ಸಿಗಬೇಕು. ಬೇಕಾದಷ್ಟು ಜನ ಕೆಲಸ ಮಾಡಿದವರಿದ್ದಾರೆ, ಅವರೆಲ್ಲರಿಗೂ ಅವಕಾಶ ಆಗಲಿ ಅಂತ ಹೇಳಿಕೊಂಡು ಮೊನ್ನೆ ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ್ ಭಟ್ ಅವ್ರ ಮಾತನಾಡಬೇಕಿದ್ರೆ ಹೇಳಿದೆ ನಾನು, ಅಕಸ್ಮಾತ್ ನನಗೆ ಏನಾದರೂ ಸೀಟ್ ಘೋಷಣೆ ಆದರೆ ಅವತ್ತೇ ನಾನು ಘೋಷಣೆ ಮಾಡಲಿಕ್ಕೆ ತಯಾರಿದ್ದೀನಿ. ನನಗೆ 2 ಅವಧಿ ಸಾಕು, 3ನೇ ಅವಧಿಗೆ ಇನ್ನೊಬ್ಬರನ್ನು ತಯಾರು ಮಾಡಿ ಅಂತ ಹೇಳಿಕೊಂಡು. ಇದು ನಮ್ಮ ಸಂಘಟನೆಗೆ ನಾವು ಕೊಡುವಂಥ ಗೌರವ. ಇದು ನೀವು ಉದಾಹರಣೆ ಕೆಲವು ಹೆಸರನ್ನು ಹೇಳಿದಿರಿ. ಹಿಂದೂ ಮುಖಂಡರು ಅಂತ ಅನ್ನುವರು ಕಿಂಗ್ ಮೇಕರ್ ಆಗಲು ಬಯಸ್ತಾರೆ, ಕಿಂಗ್ ಆಗಲು ಬಯಸುವುದಿಲ್ಲ. ಆದರೆ ನೀವು ಕಿಂಗ್ ಆಗಲು ಬಯಸ್ತಾ ಇದ್ದೀರಿ, ಯಾಕೆ? ಅನಿವಾರ್ಯವಾಗಿ ಇಲ್ಲಿನ ಹೋರಾಟದ ಇತಿಹಾಸ ಗೊತ್ತಿದ್ದವರಿಗೆ ಗೊತ್ತಿದೆ. ಹೋರಾಟದ ಇತಿಹಾಸ ಇವತ್ತು ಯಾರ್ದೋ ಬಲಿದಾನ ಆದರೆ ಆನ್ಲೈನಲ್ಲಿ ಇವತ್ತು ಕೋಟ್ಯಂತರ ರೂಪಾಯಿ ಬರಬಹುದು, ಕೋಟ್ಯಂತರ ರೂಪಾಯಿ ಬರಬಹುದು. ಆದರೆ ಈ ಇಸ್ಲಾಮಿಕ್ ಆಕ್ರಮಣವನ್ನು ನಿಲ್ಲಿಸಬೇಕಿದ್ರೆ, ತಡಿಬೇಕಿದ್ರೆ ಅದಕ್ಕೆ ಅನಿವಾರ್ಯವಾಗಿ ಅದೇ ರೀತಿಯಲ್ಲಿ ಉತ್ತರ ಕೊಡಬೇಕು ಅಂತೇಳಿ ಯೋಚನೆ ಮಾಡಿಕೊಂಡು ಹೊರಟಂಥ ಒಂದಷ್ಟು ಯುವಕರ ದಂಡಿತ್ತು. ಸಂಘಟನೆಯಲ್ಲಿ ಯಾವುದೇ ಜವಾಬ್ದಾರಿ ಇದ್ದವರು ಅಂಥೇಳಿ ಅಲ್ಲ, ಅದು ಹಿಂದುತ್ವದ ಹೋರಾಟದ ಕಿಚ್ಚಿತ್ತು. ಅನಿವಾರ್ಯವಾಗಿ ಆ ದಾರಿಯನ್ನು ಅವರು ಆಯ್ದುಕೊಂಡ್ರು. ಕೆಲವರ ಬಲಿದಾನವೂ ಆಯಿತು, ಅನೇಕ ಜನರ ಬಲಿದಾನವೂ ಆಯಿತು. ಅವರೆಲ್ಲರ ಬಲಿದಾನದ ಆಧಾರದ ಮೇಲೆ ಇವತ್ತು ಹಿಂದೂ ಸಂಘಟನೆ ನಿಂತಿರುವಂಥದ್ದು. ಆ ಕಾರ್ಯಕರ್ತರ ಮನೆ ಅಥವಾ ವಾಪಸ್ ಉತ್ತರ ಕೊಟ್ಟು ಜೈಲು ಸೇರಿ ವರ್ಷಗಟ್ಟಲೆ ಜೈಲಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರ ಜೈಲಿನ ವ್ಯವಸ್ಥೆ, ಅವರ ಮನೆಯ ವ್ಯವಸ್ಥೆ, ಕೋರ್ಟಿನ ವಕೀಲರ ಫೀಸ್ಗಳು, ಇದೆಲ್ಲವನ್ನು ನಿಭಾಯಿಸಬೇಕಿದ್ರೆ ಬಹಳಷ್ಟು ಹಣಕಾಸಿನ ಖರ್ಚು ಬರ್ತದೆ. ಕ್ಯಾಂಡಲ್ ಸಂತುವಿನ ಮನೆ ರಿಪೇರಿಗೆ ಒಂದು 30-40 ಸಾವಿರ ಖರ್ಚಾಯಿತು. ಒಬ್ಬಳ ಅಕ್ಕನ ಮದುವೆಗೆ ಹತ್ರ 1 ಲಕ್ಷ ಬೇಕಾಯಿತು. ತಂಗಿಯ ಮದುವೆಗೆ 2 ಲಕ್ಷಕ್ಕಿಂತ ಹೆಚ್ಚಿನ ಹಣದ ಖರ್ಚಾಯಿತು. ಅನಂತುವಿನ ಆ ಒಂದು ಅವರಿಗೆ ಮತ್ತೆ ನೆಲೆ ಕೊಡಬೇಕಿದ್ರೆ, ಆ ಮನೆಯನ್ನು ಕಟ್ಟಡವನ್ನು ಕಟ್ಟಬೇಕಿದ್ರೆ 5-6 ಲಕ್ಷ ರೂಪಾಯಿ ಒಟ್ಟು ಮಾಡಬೇಕಾಯಿತು. ಹೋಮ್ ಸ್ಟೇ ಪ್ರಕರಣದಲ್ಲಿ 36 ಜನ 13 ತಿಂಗಳ ಕಾಲ ಜೈಲಲ್ಲಿ ಇರಬೇಕಿದ್ರೆ 15 ಲಕ್ಷ ರೂಪಾಯಿಯಷ್ಟು ಅವರ ಮನೆ, ಜೈಲು ಎಲ್ಲದರ ಖರ್ಚುಗಳು ಬಂತು. ಈ ರೀತಿ ಅನೇಕ ಹೋರಾಟಗಳು, ಪ್ರತಿಯೊಂದು ಹೋರಾಟ ಬಂದಂಥ ಖರ್ಚುಗಳು. ಆದರೆ ರಾಜಕೀಯ ವ್ಯಕ್ತಿಗಳ ಕೊಡುಗೆ ಅದಕ್ಕೆ ಏನು ಅಂತ ಕೇಳಿದರೆ, ಅವತ್ತು ಅನಂತುವಿನ ಹತ್ಯೆ ಆದಾಗ ಅಲ್ಲಿ ಮುಡ್ಚರಲ್ಲಿ ನಿಂತ್ಕೊಂಡು ಯೋಗೀಶ್ ಭಟ್ರವರು ಘೋಷಣೆ ಮಾಡಿದ್ರು, 2 ಮಕ್ಕಳ ವಿದ್ಯಾಭ್ಯಾಸವನ್ನು ನಾವು ಮಾಡ್ತೇವೆ ಅಂತ ಹೇಳಿಕೊಂಡು. ಅನಂತರ ಮನೆ ಕಡೆ ತಿರುಗಿ ನೋಡಲಿಲ್ಲ. ಬ್ಯಾಂಕಿನಲ್ಲಿದ್ದ 85,000 ಸಾಲವನ್ನು ತೀರಿಸಬೇಕಿದ್ರೆ, ಶಾಸಕರು ಸಂಸದರು ಒಟ್ಟು ಹಾಕಿ ಕೊಡಬೇಕಿದ್ರೆ 4-5 ತಿಂಗಳು ಬೇಕಾಯಿತು ಅವ್ರನ್ನ ಬೆನ್ನು ಹಿಡಿಲಿಕ್ಕೆ. ಆಸ್ಪತ್ರೆಯಲ್ಲಿ ರವಿರಾಜ್ರವರು ಅವರ ತಲೆ ಒಡೆದವರು ಆಸ್ಪತ್ರೆಯಲ್ಲಿದ್ದಾಗ ಆಸ್ಪತ್ರೆ ಬಿಲ್ಲನ್ನು ಕಟ್ಟಬೇಕಿದ್ರೆ ಸರಿಯಾಗಿ ಸ್ಪಂದನೆ ಬರಲಿಲ್ಲ. ಆಮೇಲೆ ಮತ್ತೆ ಬೇರೆ ಬೇರೆ ರೀತಿಯನ್ನು ಉಪಯೋಗ ಮಾಡಬೇಕಾಯಿತು. ಹಾಗಾಗಿ ಎಲ್ಲ ಕಾರ್ಯಕರ್ತರು ಹೇಳಿದರು, ಸತ್ಯಣ್ಣ ಪ್ರತಿಯೊಂದು ಸರಿ ಇವರ ಕೈಕಾಲು ಹಿಡಿದು ಅಥವಾ ನೀವು ಯಾರ್ಯಾರ ಹತ್ರ ಕೇಳಿಕೊಂಡು, ಯಾರ್ಯಾರ ಹತ್ರ ಭಿಕ್ಷೆ ಬೇಡಿಕೊಂಡು, ಅದಕ್ಕೋಸ್ಕರ ಪಟಾಕಿದ ವ್ಯಾಪಾರ ಕಳೆದ 15-20 ವರ್ಷದಿಂದ ನಿರಂತರವಾಗಿ ಮಾಡಿಕೊಂಡು ಬಂದಿದ್ದೀವಿ. ಹಬ್ಬ ಇಲ್ಲ ಕಾರ್ಯಕರ್ತರಲ್ಲಿ ಕೂರುವವರಿಗೆ. ಇವರು ದುಡ್ಡಿಗೋಸ್ಕರ ಕೂರುವುದು ಅಲ್ಲ. ಬೆಳಿಗ್ಗೊಂದು ಕಾಫಿಯನ್ನೇನೋ ಕೊಡ್ತಿದ್ವಿ ನಾವು, ಮಧ್ಯಾಹ್ನೊಂದು ಊಟ, ಸಂಜೆ ಆಗಬೇಕಿದ್ರೆ ಮತ್ತೊಂದು ಜ್ಯೂಸ್ ಏನಾದರೂ, ರಾತ್ರಿ ಅಲ್ಲೇ ಸಿಕ್ಕಿದ್ದು ಅನ್ನೋದು ತಿಂಡಿ.
ಇದು ಇಷ್ಟಕ್ಕೆ ಆ ಹುಡುಗರಲ್ಲಿ ನಿಲ್ತಾ ಇದ್ರು. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 11-11:30 ತನಕ ಪಟಾಕಿಗಳಲ್ಲಿ ಕೂರ್ತಾ ಇದ್ರು. ಮನೆಯಲ್ಲಿ ಹಬ್ಬ ಆಚರಣೆ ಮಾಡಲಿಕ್ಕೆ ಮನೆಯಲ್ಲರ ಜೊತೆ ಇಲ್ಲ, ನಮಗೂ ಇರಲಿಲ್ಲ, ಅಲ್ಲಿ ಕೂರಬೇಕಾಗಿತ್ತು. ಅದಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ಹಿಡ್ಕೊಂಡು ಚೌತಿ, ಅಷ್ಟಮಿ, ಇದು ಎಲ್ಲೆಲ್ಲಿ ಮೆರವಣಿಗೆ ಅದಕ್ಕೆ ಹೋಗ್ತಾ ಇದ್ವಿ ನಾವು. ಆ ಹಬ್ಬಗಳು ನಮಗಿರಲಿಲ್ಲ. ಈ ರೀತಿಯೆಲ್ಲ ಮಾಡಿಕೊಂಡು ನಾವು ಆ ಕಾರ್ಯಕರ್ತರ ಕಷ್ಟ ಸುಖವನ್ನು ನೋಡಿಕೊಳ್ಬೇಕಾಯ್ತು, ನಿಭಾಯಿಸಬೇಕಾಯಿತು. ಹಾಗಾಗಿ ಕಾರ್ಯಕರ್ತರು ಹೇಳಿದರು, ಇನ್ನೂ ದಿನದಿಂದ ದಿನಕ್ಕೆ ಇದು ಹೆಚ್ಚಾಗ್ತಾ ಇದೆ ಭಾರ, ನಿಮಗೂ ಹೊರಲಿಕ್ಕೆ ಕಷ್ಟ ಇದೆ, ರಾಜಕೀಯದವರು ಇದರ ಬಗ್ಗೆ ಯೋಚನೆ ಮಾಡೋದಿಲ್ಲ. ಹಾಗಾಗಿ ನೀವು ರಾಜಕೀಯಕ್ಕೆ ಹೋದರೆ, ನೀವು ಅಲ್ಲಿದ್ದರೆ ಇದೆಲ್ಲವೂ ನಿಭಾಯಿಸ್ಲಿಕ್ಕೆ ಸುಲಭ ಆಗ್ತದೆ. ಹಾಗಾಗಿ ರಾಜಕೀಯಕ್ಕೆ ಹೋಗೋ ಯೋಚನೆ ಮಾಡಿ ಅಂತ ಹೇಳಿ ಅವತ್ತು ಕಾರ್ಯಕರ್ತರು ನನಗೆ ಒತ್ತಾಯ ಮಾಡಿಕೊಂಡು ನಾನು ರಾಜಕೀಯದ ಬಗ್ಗೆ ಯೋಚನೆ ಮಾಡಿದ್ದಲ್ಲದೆ, ಇಲ್ಲದೆ ನನಗೆ ರಾಜಕೀಯ ಬಗ್ಗೆ ಯೋಚನೆ ಮಾಡುವಂಥ ಅವಶ್ಯಕತೆ ಇರಲಿಲ್ಲ, ಖಂಡಿತ ಇರಲಿಲ್ಲ. ಒಬ್ಬ MLA ಆಗಿಯೋ ಸಂಸದನಾಗಿ ನನಗೆ ಆಗಬೇಕಾದ್ದು ಏನೂ ಇಲ್ಲ ನನಗೆ ವೈಯಕ್ತಿಕಕ್ಕೆ. ಚುನಾವಣೆಯಲ್ಲಿ ಸ್ಪರ್ಧಿಸುವುದಕ್ಕೆ BJPಯಿಂದ ಟಿಕೆಟ್ ಕೊಡಲಿಲ್ಲ, ನಿಮ್ಮ ನಡೆ? ಎಲ್ಲ ಕಾರ್ಯಕರ್ತರು ಮತ್ತೆ ಸೇರಿಕೊಂಡು, ಪ್ರಮುಖರು ಸೇರಿಕೊಂಡು ಅವತ್ತು ಯೋಚನೆ ಮಾಡ್ತಾರೆ. ಅಲ್ಲಿ ತನಕ ಬೇರೆ ಯಾವುದೇ ಯೋಚನೆ ಇಲ್ಲ. ಪಕ್ಷದಲ್ಲಿ ಸಿಗ್ತದೆ ಅನ್ನೋ ವಿಶ್ವಾಸ ಇದೆ. ಕಾರ್ಯಕರ್ತರು ಸಮಾಜ ಗಟ್ಟಿ ಧ್ವನಿಯಲ್ಲಿ ಇವತ್ತು ಸ್ವರ ಎಬ್ಬಿಸ್ತಾ ಇದ್ದಾರೆ. ಎಲ್ಲ ಕಡೆಯೂ ಸಿಗಬೇಕು ಅನ್ನುವಂಥದ್ದು ಅನ್ಯಾಯ ಆಗಿದೆ, ಯಾವತ್ತೋ ಸಿಗಬೇಕಾಗಿತ್ತು, ಇವತ್ತಾದರೂ ಸಿಗಬೇಕನ್ನುವಂಥ ಕೂಗಿದೆ. ಖಂಡಿತ ಆ ಕೂಗಿಗೆ ಬೆಲೆ ಸಿಗ್ತದೆ ಅನ್ನುವಂಥ ವಿಶ್ವಾಸ ಇದೆ. ಅನೇಕ ಜನರು ಸೀಟ್ ಸಿಗಬೇಕು ಅಂತ ಹೇಳಿಕೊಂಡು ತಾಯಂದ್ರುಗಳು, ಬಿಲ್ಲವರು ಅಲ್ಲ, ಬೇರೆ ಸಮಾಜದವರೇ ನನಗೋಸ್ಕರ ಇವತ್ತು ಹರಕೆಯನ್ನು ಹೊರತಾ ಇದ್ದಾರೆ, ಸೀಟ್ ಸಿಗಬೇಕು ಅಂತ ಹೇಳಿಕೊಂಡು. ಆ ಪ್ರೀತಿ, ಆ ವಾತ್ಸಲ್ಯ, ಆ ವಿಶ್ವಾಸ, ಆ ಭಾವನೆಗಳು ಖಂಡಿತ ಅದಕ್ಕೆ ಬೆಲೆ ಸಿಗ್ತದೆ. ಭಗವಂತನ ಅನುಗ್ರಹ ಅದಕ್ಕೆ ಇರ್ತದೆ. ಖಂಡಿತ ಅವಕಾಶ ಸಿಗ್ತದೆ, ಪಕ್ಷದಲ್ಲಿ ಸಿಗ್ತದೆ ಅನ್ನೋಂಥ ವಿಶ್ವಾಸದಲ್ಲಿ ನಾವೆಲ್ಲರೂ ಇದ್ದೇವೆ. ಹಲವು ರಾಜಕೀಯ ನಾಯಕರು ಮಾತಾಡುವಾಗ ಸಾಮಾನ್ಯ ಕಾರ್ಯಕರ್ತನಾಗಿ ಕೆಲಸ ಮಾಡಲು ರೆಡಿ ಅಂತ ಹೇಳುವಂಥ ಮಾತುಗಳನ್ನು ಬಹಳಷ್ಟು ಬಾರಿ ಕೇಳಿದ್ದೇವೆ. ನೀವು ಹಾಗೆ ಹೇಳ್ತೀರಾ? ಖಂಡಿತ. ನಾವು ಸತ್ಯ ಯಾವತ್ತು ಅಧಿಕಾರ ಸಿಕ್ಕಿದರೂ ಕೂಡ ಅಧಿಕಾರದ ಅಮಲಲ್ಲಿ ಯಾವುದೇ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಇದ್ದು ಕೂಡ ಸಾಮಾನ್ಯ ಕಾರ್ಯಕರ್ತ ಸಾಮಾನ್ಯನಾಗಿ ಬೆಳೆದು ಬಂದವನು, ಇವತ್ತಿಗೂ ಸಾಮಾನ್ಯನಾಗಿ ಇರುವವನು ನಾನು. ಅದೇ ರೀತಿ ನಂದಿರ್ತದೆ, ಅದರಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಚುನಾವಣೆಗೆ ಸೀಟ್ ಸಿಕ್ಕರೆ, BJPಯಿಂದ ಸೀಟ್ ಸಿಕ್ತು, ಗೆದ್ರಿ, ಏನು ಭರವಸೆ ಕೊಡ್ತೀರಿ ಜನರಿಗೆ? ಇವತ್ತು ಹೇಳೋದಿಲ್ಲ, ನಾಳೆ ಅದನ್ನು ಬೇರೆಯವರು ಕಾಪಿ ಮಾಡೋದು ಬೇಡ. ಸೀಟ್ ಸಿಕ್ಕಿದಾಗ ಹೇಳ್ತೀನಿ. ಮಂಗಳೂರ ಬಗ್ಗೆ, ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ನನ್ನ ಕನಸುಗಳಿಗೆ, ನನ್ನ ಯೋಚನೆಗಳು ಏನು ಅಂತ ಹೇಳಿಕೊಂಡು, ಇಲ್ಲಿ ತನಕಿದ್ದವರಿಗೆ, ಹಿಂದಿನವರಿಗೆಲ್ಲ, ಈಗಿರುವವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಟೆನ್ಷಿಯಾಲಿಟಿ ಏನು ಅನ್ನೋಂಥದ್ದು ಗೊತ್ತಿಲ್ಲ, ಶಕ್ತಿ ಏನು ಅನ್ನೋಂಥದ್ದು ಗೊತ್ತಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳೀಲಿಕ್ಕೆ ಬೇಕಾದ ಅವಕಾಶಗಳು ಏನು ಅನ್ನೋಂಥದ್ದು ಯಾರಿಗೂ ಕಲ್ಪನೆ ಇಲ್ಲ, ಯೋಚನೆಗಳಿಲ್ಲ. ನಾನು ಕಾರ್ಮಿಕ ಸಂಘಟನೆಯಲ್ಲೂ ದುಡಿದವನು, ನಾನು ನೆಲೆ ಕಳ್ಕೊಂಡವರಿಗೋಸ್ಕರ ಹೋರಾಟ ಮಾಡಿದವನು, ಇವತ್ತು ಕಾರ್ಮಿಕ ಸಂಘಟನೆಯಲ್ಲಿ ಕಾರ್ಮಿಕ ದುಡಿತಾ ಇರುವವನು, ಈ ಜಿಲ್ಲೆಗೆ ಸಂಬಂಧಪಟ್ಟ ಅನೇಕ ಹೋರಾಟಗಳಲ್ಲಿ ಕೂಡ ನೇತೃತ್ವ ವಹಿಸಿದನು, ಭಾಗವಹಿಸಿದನು. ಹಾಗಾಗಿ ಈ ಜಿಲ್ಲೆಯ ಶಕ್ತಿ ಏನು, ಈ ಜಿಲ್ಲೆಯನ್ನು ಬೆಳೆಸಬೇಕಿರುವಂಥ ದಾರಿಗಳು ಯಾವುದು, ಇದೆಲ್ಲದರ ಸ್ಪಷ್ಟ ಚಿತ್ರ ನನ್ನ ಕಣ್ಣಲ್ಲಿದೆ, ನನ್ನ ಕಣ್ಣು ಮುಂದೆ ಇದೆ. BJP ಹಿಂದುಳಿದ ವರ್ಗಗಳ ಮೋರ್ಚಾದ ಉಪಾಧ್ಯಕ್ಷರಾಗಿದ್ರಿ ತಾವು, ರಾಜ್ಯ ಕಾರ್ಯದರ್ಶಿ ಆಗಿದ್ರಿ. ಆವಾಗಲೂ ನಿಮ್ಮ ಈ ಪೊಟೆನ್ಷಿಯಲ್ ಬಗ್ಗೆ ಅಥವಾ ಕನಸುಗಳ ಬಗ್ಗೆ ಅಲ್ಲಿದ್ದಂತಹ ರಾಜಕಾರಣಿಗಳಿಗೆ ಅಥವಾ ಗೆದ್ದ ಜನಪ್ರತಿನಿಧಿಗಳಿಗೆ ತಿಳಿಸಿರ್ಲಿಲ್ವಾ? ಖಂಡಿತ ತಿಳಿಸಿದ್ದೇನೆ, ಅನೇಕ ವಿಚಾರಗಳನ್ನು ತಿಳಿಸಿದ್ದೆ. ಯಾರು ಅದರ ಬಗ್ಗೆ ಯೋಚನೆ ಮಾಡಲಿಲ್ಲ. ಬೈಕಂಪಾಡಿಯ ಏನು ವಾಹನ ಟ್ರಾಫಿಕ್ ಜಾಮ್ ಸಮಸ್ಯೆ ಇದೆ, ಅದಕ್ಕೂ ಪರಿಹಾರವನ್ನು ಹೇಳಿದ್ದೆ ನಾನು. ಅದರ ಬಗ್ಗೆ ಯಾರೂ ಯೋಚನೆ ಮಾಡಲಿಲ್ಲ. ಇದೆ, ಎಲ್ಲದಕ್ಕೂ ಪರಿಹಾರ ಇದೆ. ಪರಿಹಾರ ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ. ಯೋಚನೆ ಮಾಡುವಂಥ ಶಕ್ತಿ ಬೇಕು, ಅದನ್ನು ಇಂಪ್ಲಿಮೆಂಟ್ ಮಾಡುವಂಥ ಬದ್ಧತೆ ಬೇಕು. ಅದೆರಡಿದ್ದಾಗ ಮಾತ್ರ ಕೆಲಸ ಆಗುವಂಥದ್ದು. ಅದಿಲ್ಲದಿದ್ದರೆ ಪರಿಸ್ಥಿತಿ ಹಾಗೆಯೇ ಇರ್ತದೆ, ಸಮಸ್ಯೆಗಳು ಹಾಗೆಯೇ ಇರ್ತದೆ. ನೀವೇ ಹೇಳಿದಂತೆ ರಾಜಕೀಯದಲ್ಲಿ ಕಾಪಿ ಪೇಸ್ಟ್ ಜೋರಿದೆಯಾ? ಇರ್ಬೋದು. ನಾನು ಅದ್ರ ಬಗ್ಗೆ ಹೆಚ್ಚಿದು ಮಾಡೋದಿಲ್ಲ. ಇವತ್ತು ರಾಜಕೀಯದ ಬಗ್ಗೆ ನಿಮ್ಮ ಕನಸುಗಳನ್ನು ಕಾಪಿ ಮಾಡ್ತಾರೆ ಅಂತ ಹೇಳಿದ್ರಿ. ಖಂಡಿತ. ನಾನು ಇವತ್ತು ಹೇಳಿದರೆ ನನಗೆ ಅವಕಾಶ ಸಿಗಲಿಲ್ಲ ಅಂಥೇಳಿ ಆದರೆ ಸುಮ್ಮನೆ ಅದನ್ನು ಪ್ರಚಾರಕ್ಕೋಸ್ಕರ ಬಳಸ್ಕೊಳ್ಳೋರು ಇರಬಹುದು. ಅದಕ್ಕೋಸ್ಕರ ನಾನು ಹೇಳೋದಿಲ್ಲ. ಓಕೆ, ಈಗ ಒಂದು ಬಹಳ ವಿಶೇಷವಾಗಿ ಲೋಕಸಭೆಯ ಚುನಾವಣೆಯ ಈ ಸಮಯದಲ್ಲಿ, ಅಂದರೆ ಇನ್ನು ಚುನಾವಣೆಗೆ ಕೆಲ ದಿನಗಳಿದ್ದಾವೆ, ಫೆಬ್ರವರಿ 25ರಂದು ಜಿಲ್ಲಾ ಮಟ್ಟದ ಸಭೆ ಮಾಡ್ತೀರಿ. ಹೌದು. ಅವತ್ತೇ ನಿರ್ಧಾರವ? ಅವತ್ತು ದೊಡ್ಡ ಆಗ್ರಹ ಅಥವಾ ಗಡುವು ಏನಾದರೂ ಕೊಡ್ತೀರಾ? ಗಡುವು ಕೊಡುವಂಥದ್ದು ಇಲ್ಲವೇ ಇಲ್ಲ. ಕೊಡಬೇಕು ಅನ್ನೋಂಥ ಒಕ್ಕರಳ ಒಂದು ಧ್ವನಿ.
ಎಲ್ಲ ಸಮಾಜದ ಎಲ್ಲ ಬಂಧುಗಳದ್ದು, ಎಲ್ಲ ಹಳೆಯ ನನ್ನ ಕಾರ್ಯಕರ್ತ ಬಂಧುಗಳದ್ದು, ನನ್ನ ಅಭಿಮಾನಿಗಳದ್ದು ಒಂದು ಒಕ್ಕರ್ಲ ಧ್ವನಿ ಅಲ್ಲಿಂದ ಹೊರಡಲಿದೆ. ಅಷ್ಟಕ್ಕೋಸ್ಕರ ಸಮಾವೇಶ. ಗಡುವು ಕೊಡೋದಕ್ಕೋಸ್ಕರ, ಇನ್ನೊಂದು ಮತ್ತೊಂದು ಹೇಳೋದಕ್ಕೆ ಅದಕ್ಕಲ್ಲ, ಅದು ಒತ್ತಾಯಕ್ಕೋಸ್ಕರ ಜನಾಗ್ರಹ ಸಮಾವೇಶ ಅಂತೇಳಿ ಇಟ್ಟಿರುವಂಥದ್ದು. ಜನ ಆಗ್ರಹ. ಹೌದು. ಓಕೆ. ಆಗ್ರಹಕ್ಕೆ ಬೆಲೆ ಸಿಗಬೇಕು ಅನ್ನುವಂಥ ಕೂಗು ಸಿಗ್ತದೆ ಅನ್ನುವಂಥದ್ದು ವಿಶ್ವಾಸ. ಕೆಲವೊಂದು ಹೆಸರುಗಳನ್ನು ಹೇಳ್ತಾ ಹೋಗ್ತೇನೆ ಸರ್, ನೀವೊಂದು ಪುಟ್ಟದಾಗಿ ಆನ್ಸರ್ ಮಾಡ್ತಾ ಹೋಗಿ. ಬೇರೆಯವರ ಬಗ್ಗೆ ನಾನು ಕಮೆಂಟ್ ಮಾಡೋದನ್ನು ಬಿಟ್ಟಿದ್ದೇನೆ ಇವತ್ತಿನ ದಿವಸ. ಯಾರ ಬಗ್ಗೆ ಏನೂ ಕಮೆಂಟ್ ಮಾಡೋದಿಲ್ಲ ನಾನು. ನಂದು ಏನಿದೆ, ನಾನು ಮಾಡಿರೋದು ಏನಿದೆ ಅಷ್ಟನ್ನು ಮಾತ್ರ ಹೇಳ್ತೇನೆ, ಬಿಟ್ಟರೆ ಬೇರೆ ಯಾರ ಬಗ್ಗೆ ಯಾವುದೇ ಕಮೆಂಟನ್ನು ನಾನು ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ನಾನು ಹೇಳುವಂತಹ ವ್ಯಕ್ತಿಗಳು ಬೇರೆಯವರಲ್ಲ, ರಾಜಕಾರಣಿಗಳೇ ಆಗಿರಬಹುದು, ಯಾರೇ ಆಗಿರಬಹುದು. ನಾನಿವತ್ತು ಯಾರ ಬಗ್ಗೆ ಮಾತನಾಡೋದಿಲ್ಲ ನಾನು. ನರೇಂದ್ರ ಮೋದಿ ಅಲ್ಲ, ಈ ದೇಶ ಕಂಡಂಥ ಮಹಾನ್ ನಾಯಕ. ಅಮಿತ್ ಶಾ, ನಾನಿನ್ನು ಅವರ ಒಬ್ಬೊಬ್ಬರನ್ನು ಬಿಟ್ಟು ಬೇರೆ ಯಾರ ಬಗ್ಗೆ ಏನು ಮಾತನಾಡೋದಿಲ್ಲ. ನನ್ನ ನಿರ್ಧಾರ ಇದು. ಮೋದಿಜಿಯವರ ಬಗ್ಗೆ ಒಬ್ಬರ ಬಗ್ಗೆ ಮಾತ್ರ ಮಾತಾಡ್ತೀನಿ ನಾನು. ಓಕೆ ಸರ್, ಧನ್ಯವಾದ. ಬಹಳ ವಿಶೇಷವಾಗಿ ಕೆಲವೊಂದು ಪ್ರಶ್ನೆಗಳನ್ನು, ಇದು ನಮ್ಮ ಪ್ರಶ್ನೆ ಅಲ್ಲ, ಇದು ಸಮಾಜದಲ್ಲಿ ಇದ್ದಂಥ ಪ್ರಶ್ನೆ, ಬಹಳ ವಿಶೇಷವಾಗಿ ಎಲ್ಲ ಪ್ರಶ್ನೆಗಳಿಗೂ ಬಹಳ ವಿಸ್ತೃತವಾದಂಥ ಉತ್ತರವನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಒಂದಷ್ಟು ವಿಚಾರಗಳ ಬಗ್ಗೆಯೂ ಕೂಡ ಬೆಳಕನ್ನು ಚೆಲ್ಲಿದ್ದಾರೆ. ಸತ್ಯಜಿತ್ ಸುರತ್ಕಲ್ ಅವರ ಸಂದರ್ಶನ ಇಷ್ಟಕ್ಕೆ ಮುಗಿದಿಲ್ಲ. ಮುಂದಿನ ಎಲ್ಲ ಬೆಳವಣಿಗೆಗಳ ಸಮಯದಲ್ಲಿಯೂ ಕೂಡ ಸುದ್ದಿ ಅವರನ್ನು ಸಂದರ್ಶಿಸ್ತಾ ಇರುತ್ತೆ. ಅವರೆಲ್ಲ ಬೆಳವಣಿಗೆ, ರಾಜಕೀಯದ ಆಗುಹೋಗು ಮತ್ತು ಆ ಕ್ಷಣದ ಡೆವಲಪ್ಮೆಂಟ್ಗಳನ್ನು ಫಾಲೋ ಮಾಡ್ತಾ ಇರುತ್ತೆ. ಸತ್ಯಜಿತ್ ಸುರತ್ಕಲ್ ಅವರು ಪ್ರತಿ ಬಾರಿಯೂ ನಮ್ಮೊಂದಿಗೆ ಮಾತನಾಡ್ತಾರೆ ಅನ್ನುವಂಥ ವಿಶ್ವಾಸದಲ್ಲಿ ಈ ಒಂದು ಸಂದರ್ಶನವನ್ನು ಮುಗಿಸ್ತಾ ಇದ್ದೀವಿ. ಅವರ ಕನಸುಗಳು, ಅವರ ಆಶಯಗಳು, ಅವರ ಆಕಾಂಕ್ಷೆಗಳು ಈಡೇರಲಿ ಅನ್ನುವಂಥ ಮಾತುಗಳೊಂದಿಗೆ ಈ ಪುಟ್ಟ ಸಂದರ್ಶನಕ್ಕೆ ನಮ್ಮ ಜೊತೆಗೆ ಭಾಗಿಯಾಗಿದ್ದಕ್ಕೆ ವಿಶೇಷ ಧನ್ಯವಾದ ಸರ್. ಖಂಡಿತವಾಗಿ ಮಾಧ್ಯಮವನ್ನು ಬೆನ್ನು ಹಾಕಿ ಓಡುವ ನಾನಲ್ಲ. ಯಾವಾಗ ಕರೆದು ನಿಮ್ಮ ಜೊತೆಯಲ್ಲಿ ಇರ್ತೇನೆ. ನನ್ನ ಮನಸ್ಸಿನ ಭಾವನೆಗಳನ್ನು, ಆ ಕ್ಷಣದ ಇದನ್ನು ಹಂಚಿಕೊಳ್ಳಿಕ್ಕೆ ನಾನು ಸಿದ್ಧ ಇದ್ದೇನೆ ಅಂತ ಹೇಳಿಕೊಂಡು ಅವಕಾಶಕ್ಕೆ ನಿಮಗೂ ಕೂಡ ಧನ್ಯವಾದ ತಿಳಿಸ್ತೇನೆ ನಾನು. ಇದು ಸುದ್ದಿಯ ವಿಶೇಷವಾದಂಥ ಸಂದರ್ಶನ. ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಮತ್ತಷ್ಟು ನಾಯಕರುಗಳನ್ನು ಇದೇ ರೀತಿ ಸಂದರ್ಶನ ಮಾಡ್ತಾ ಇರ್ತವೆ. ಮುಂದೆಯೂ ಕೂಡ ಸತ್ಯಜಿತ್ ಸುರತ್ಕಲ್ ಅವರ ಬೆಳವಣಿಗೆಗಳ ಬಗ್ಗೆ, ಅವರ ಸಭೆ ಸಮಾರಂಭಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾ ಹೋಗ್ತೀವಿ. ಜೊತೆಗೆ ಬಿಜೆಪಿ, ಕಾಂಗ್ರೆಸ್ ಮತ್ತು ಪಕ್ಷೇತರ SDP ಎಲ್ಲ ಪಕ್ಷಗಳ ಎಲ್ಲ ಆಗು ಹೋಗುಗಳ ಬಗ್ಗೆಯೂ ಕೂಡ ಬೆಳಕನ್ನು ಚೆಲ್ಲುವಂಥ ಕೆಲಸವನ್ನು ಸುದ್ದಿ ನ್ಯೂಸ್ ನಿರಂತರವಾಗಿ ಮಾಡ್ತಾ ಇರುತ್ತೆ. ವೀಕ್ಷಕರಿಗೆ ಪ್ರೀತಿಪೂರ್ವಕ ಧನ್ಯವಾದ. ಚೇತನಾಸ್ ಬ್ಯೂಟಿ ಲಾಂಜ್, ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ. ಆಸ್ಥೆಟಿಕ್ ಸ್ಪಾ, ಮೇಕಪ್, ಹೇರ್ ಸ್ಟೈಲಿಂಗ್, ಸಲೂನ್, ಹೀಗೆ ಎಲ್ಲ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ. ಚೇತನಾಸ್ ಎಜುಕೇಶನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು. ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ. 2 ದಿನಗಳಿಂದ ಆರಂಭಿಸಿ 6 ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ. ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ. ಚೇತನಾಸ್ ಬ್ಯೂಟಿ ಲಾಂಜ್ 3ನೇ ಮಹಡಿ, ಕಂಕನಾಡಿ ಗೇಟ್ ಬಿಲ್ಡಿಂಗ್, ಕಂಕನಾಡಿ ಬೈಪಾಸ್ ರಸ್ತೆ, ಮಂಗಳೂರು 575002. ಮೊಬೈಲ್ ಸಂಖ್ಯೆ 9845292411, 9108583714, 8904173914. ಇಮೇಲ್ chetanabeautystudio@gmail.com. ವೆಬ್ www.cblaunch.com. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.